ಶಾಂತಿ ಕಿಲೋಮೀಟರ್ ಇಚ್ಛೆ ಒಟ್ಟು ವರ್ಕ್ ಹಾರ್ಡ್ ಎಥಿಕ್ಸ್ ಯಾರು ಆರಂಭದಲ್ಲಿ ಕಷ್ಟಪಡ್ತಾರೆ ಅವರಿಗೆ ಯಶಸ್ಸು ಯಾವಾಗಲೂ ಸಿಗ್ತದೆ ಎನ್ನುವಂಥ ಒಂದು ವಿಶೇಷವಾದಂತಹ ಯಶೋಗಾಥೆಯ ಒಂದು ನುಡಿಗಳೊಂದಿಗೆ ಈ ದಿವಸ ಕಾರ್ಯಕ್ರಮ ಆರಂಭ. ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಎಲ್ಲ ಅತಿಥಿಗಳನ್ನ ನಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀತಾ ಮಲ್ಲೇಶ್ ನಾಯಕ್ ಸರ್ ಅವರು. ಯಶೋಧಂದುವಿ ಕಾರ್ಯಕ್ರಮದ ಕೇಂದ್ರ ಬಿಂದು ಅಕ್ಷರ ಸಿಂಧು ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರದ ಕನಸನ್ನು ಕಂಡ ಅಕ್ಷರದ ಸಂತ ಅಕ್ಷರ ಲೋಕದ ಸಾಧಕರಾದಂತಹ ಹರೇಕಳ ಹಾಜಪ್ಪರವರಿಗೆ ನಾನು ಅಕ್ಕರೆಯ ಸ್ವಾಗತವನ್ನು ಬಯಸುತ್ತೇನೆ. ಅಧಿಕೃತವಾಗಿ ಸ್ವಾಗತಿಸಬೇಕಂತ ವಿನಂತಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಹಾಗೂ ನಮ್ಮ ಶಾಲೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿರುವಂತಹ ನಮ್ಮ ಶಾಲೆ STMC ಅಧ್ಯಕ್ಷರೂ ಆಗಿರುವಂತಹ ಮೊಹಮ್ಮದ್ ಮೋನೂರ್ ಸರ್ ಅವರಿಗೆ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಸರ್ ಅವರು, ಇವರು ಅಪ್ರತಿಮ ಜ್ಞಾನಾಂಬುದಿ, ಅನನ್ಯ ವಾಗ್ಮಿತ್ವ, ಸ್ಫೂರ್ತಿದಾಯಕ ಮೇರು ವ್ಯಕ್ತಿತ್ವದಿಂದ ನಮ್ಮ ಶಾಲೆ ವೇದಿಕೆಗೆ ಇವತ್ತು ಮೆರುಗು ಬಂದಿದೆ. ಇವರ ಸಾಧನೆಗಳನ್ನು ಬಣ್ಣಿಸಲು ಪದಗಳು ಸಿಗದು. ಇವರು 1982ರಲ್ಲಿ MCOM ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಂತಹ ಮೇಧಾವಿ. ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಜ್ಞಾನಧಾರೆಯನ್ನು ಪ್ರವಹಿಸಿ ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆಯನ್ನು ಅಲಂಕರಿಸಿರುವುದು ಹೆಗ್ಗಳಿಕೆ. ತಮ್ಮ ಸಾಧನೆಗಾಗಿ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಒಲಿದಿವೆ. ಸುಮಾರು 21ಕ್ಕೂ
ಹೆಚ್ಚು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ 46ಕ್ಕೂ ಹೆಚ್ಚು ಸಂಶೋಧನಾ ಬರಹಗಳನ್ನು ಪ್ರಕಟಗೊಂಡಿವೆ. ತಮ್ಮ ಆಗಮನವು ನಮ್ಮ ಆನಂದವನ್ನು ಅನಂತಗೊಳಿಸಿದೆ ಸರ್. ತಮಗೆ ನಾವು ಆದರದ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗುರುವಪ್ಪ NT ಬಾಳೆಪುಳಿ ಸರ್ ಅವರು ಸದೃಢ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ತರ ಪಾತ್ರವನ್ನು ವಹಿಸುವ ಪತ್ರಿಕೋದ್ಯಮದಲ್ಲಿ ವರದಿಗಾರರೇ ಅದರ ಜೀವಾಳ. ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊಸದಿಗಂತ ದಿನಪತ್ರಿಕೆಯ ಹಿರಿಯ ವರದಿಗಾರರಾದ ಶ್ರೀ ಗುರುವಪ್ಪ NT ಬಾಳೆಪುಣಿಯವರು ಮುನ್ನೆಚ್ಚರಿಕೆ ವರದಿಗಳು, ತನಿಖಾ ವರದಿಗಳು, ಸಾಧಕರಿಗೆ ಸ್ಫೂರ್ತಿಯಾಗಿ ಲೇಖನಿಯ ವರಸೆಯಿಂದ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತರಲು ಸಫಲರಾಗಿದ್ದಾರೆ. ಹಾಜಪ್ಪರವರ ಯಶೋಗಾಥೆಯ ಹಿಂದೆ ಬಾಳೆಪುಣಿಯವರು ಪ್ರೇರಕ ಶಕ್ತಿಯಾಗಿದ್ದಾರೆ. ಅದ್ಭುತವಾದ ಬರವಣಿಗೆಯ ಮೂಲಕ ಓದುಗರನ್ನು ಆಕರ್ಷಿಸುವ ಪ್ರತಿಭಾನ್ವಿತ ವರದಿಗಾರರಾದ ತಮಗೆ ನಮ್ಮ ಪ್ರೀತಿಯ ಸ್ವಾಗತಗಳು ಸರ್. ಅತಿಥಿಗಳಾದಂತಹ ಶ್ರೀ ಫಿರೋಜ್ ಮಲಾರ್ ಸರ್ ಅವರು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು. ಇವರಿಗೂ ಸಹ ನಮ್ಮ ಶಾಲೆ ಬಗ್ಗೆ ತುಂಬಾ ಅಭಿಮಾನ. ಹಾಗಾಗಿ ಇವರನ್ನು ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಲೀಲಾವತಿ ಮೇಡಮ್ ರವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಆಗಮಿಸಿರುವಂತಹ ಪಂಚಾಯಿತಿ ಸದಸ್ಯರಾದಂತಹ MP ಹಸನ್ ರವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದಂತಹ ಶಂಕರಾನಂದ ಇನವಳ್ಳಿ ಅವರಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ನಮ್ಮ ಕಾರ್ಯಕ್ರಮಕ್ಕೆ ಸುನೀತಾ ಲೋಬೋ ಹಾಗೂ ವಿನ್ಸೆಂಟ್ ಲೋಬೋ ಇವರು ಸಹ ಆಗಮಿಸಿರುತ್ತಾರೆ. ಇವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಮಲಾರ್ STMC ಅವರಿದ್ದಾರೆ. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಪಂಚಾಯತಿ ಸದಸ್ಯರಾಗಿರುವಂತಹ MP ಹಸನ್ ಅವರು ಆಗಮಿಸಿರ್ತಾರೆ. IB ಹಸನ್ ಅವರು ಇದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಪಪ್ರಧಾನವರಿಗೂ ಸಹ ನಾನು ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಬಹಳ ಹೆಮ್ಮೆ. ಶ್ರೀಯುತ ಪ್ರೊಫೆಸರ್ ಸುಬ್ರಹ್ಮಣ್ಯ ಪಟ್ಟೆ ಸರ್ ಇವರನ್ನ ದೀಪ ಬೆಳಗಿಸಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆ ಕಾರಣವು. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆ ಕಾರಣವು. ನೆಮ್ಮದಿ ಬಾಳಿನ ಸೂತ್ರವು, ನೆಮ್ಮದಿ ಬಾಳಿನ ಸೂತ್ರವು. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ಹಳ್ಳಿಯಲ್ಲಿ ಓದಿದವ. ಆದ ಕಾರಣ ನಾನು ಯಾವಾಗಲೂ ಹೇಳಲಿಕ್ಕುಂಟು, ಮಕ್ಕಳು ನಮಗೆ ಕಣ್ಣಿಗೆ ಕಾಣುವ ದೇವರುಗಳು ಅಂತ. ಇಲ್ಲಿ ಜಾತಿ ಮತ ಯಾವುದೇ ಭೇದ ಇರೋದಿಲ್ಲ. ಅದಕ್ಕೆ ದೇವರ ಮಕ್ಕಳು ಅಂತ ಹೇಳುವಂಥದ್ದು. ಮುಂದೆ ಬೆಳೀತಾ ಬಂದಂತೆ ಸಮಾಜದಲ್ಲಿ ಆಗುವಂಥ ಬೆಳವಣಿಗೆಗಳ ಮೂಲಕ ನಾವು ಅರ್ಥೈಸಿಕೊಂಡು ನಮ್ಮನ್ನು ನಾವೇ ಸರಿಯಾದ ದಾರಿಯಲ್ಲಿ ಮುನ್ನಡೆಸುವಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಆದರೆ ಒಬ್ಬ ಸಮಾಜದಲ್ಲಿ ಮುಂದೆ ಬೆಳೆದು ನೀವೆಲ್ಲ ಸಾಧಕರಾಗಬೇಕು ಅಂತ ಹೇಳಿದರೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂತಂದರೆ, ನಮಗೆ ಆದರ್ಶಪ್ರಾಯವಾದಂಥ ವ್ಯಕ್ತಿ ಯಾರು ಅಂತ ಹೇಳುವಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಕಷ್ಟ. ಯಾರು ರೋಲ್ ಮಾಡೆಲ್ ಅಂತ ಇಂಗ್ಲೀಷಲ್ಲಿ ಕರೀತೇವೆ ನಾವು. ಒಂದು ಆದರ್ಶಪ್ರಾಯವಾದ ವ್ಯಕ್ತಿ ಯಾರು ನಮಗೆ ಅಂತ ಸಿನಿಮಾಗಳಲ್ಲಿ ಕಾಣ್ತೇವೆ ನಾವು. ಸಿನಿಮಾದವರು ಆದರ್ಶಪ್ರಾಯ ಆಗೋದಿಲ್ಲ. ನೀವು ಸಿನಿಮಾದಲ್ಲಿ ನೋಡೋ ವ್ಯಕ್ತಿ ಆ ರೀತಿ ಇರೋದಿಲ್ಲ.
ಅದು ಸಿನಿಮೀಯ ರೀತಿಯಲ್ಲಿ ಅವರನ್ನು ಪ್ರತಿಬಿಂಬಿಸ್ತಾರೆ. ಆದ ಕಾರಣ ನಮಗೆ ಕಾಣುವಂಥ ನಮ್ಮ ಕಣ್ಣೆದುರಿಗೆ ನಿಜ ಜೀವನದಲ್ಲಿ ನಿಜ ಅರ್ಥದಲ್ಲಿ ಯಾರು ನಿಜವಾದ ಒಂದು ಸಮಾಜಮುಖಿಯಾದ ಕೆಲಸ ಮಾಡ್ತಾರೆ, ಕೋಟಿಗಟ್ಟಲೆ ಹಣ ಇದ್ದವರು, ಬಹಳ ಶ್ರೀಮಂತರು, ಅಂಥ ಕೆಲಸ ನಾನು ಮಾಡೋದು ನೋಡಿಲ್ಲ. ಯಾಕೆಂತೇಳಿ ಯಾವಾಗಲೂ ನಾವು ಹೇಳ್ತೇವೆ ಲಕ್ಷ್ಮಿ ಎಲ್ಲರಿಗೂ ಒಲಿತಾಳೆ ಅಂತ. ಒಬ್ಬ ಗೂಂಡನಿಗೂ ಒಲಿತಾಳೆ ಅವಳು, ಒಬ್ಬ ಕಳ್ಳನಿಗೂ ಒಲಿತಾಳೆ, ಲಕ್ಷ್ಮಿ ಎಲ್ಲರಿಗೂ ಒಲಿತಾಳೆ. ಆದರೆ ಸರಸ್ವತಿ ಹಾಗೆ ಒಲಿಯುವುದಿಲ್ಲ. ನೀವೆಲ್ಲ ಸರಸ್ವತಿ ಪುತ್ರರು ಅಥವಾ ಸರಸ್ವತಿ ಪುತ್ರಿಯರು ಅಂತ ಹೇಳಬಹುದು. ಮಕ್ಕಳು ನೀವು ಕಷ್ಟಪಟ್ಟು ಒಳ್ಳೆ ಮನಸ್ಸಿನಿಂದ ಗುರು ಹಿರಿಯರಿಗೆ ಗೌರವ ಕೊಡುವ ಮೂಲಕ ತಂದೆ ತಾಯಿಯ ಆಶೀರ್ವಾದ ಪಡ್ಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಅವರ ಅನುಗ್ರಹ ಪಡೆದು ನೀವು ಕಲಿತು ಬುದ್ಧಿವಂತ ಮಕ್ಕಳಾಗಬೇಕು. ಅಂತಹ ಬುದ್ಧಿವಂತ ಮಕ್ಕಳಿಗೆ ಬುದ್ಧಿವಂತರು ಯಾರು ಅಂತ ಹೇಳುವಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಒಬ್ಬರು ಹರೇಕಳ ಹಾಜಬ್ಬ ಅಂತ ಹೇಳೋದು. ಇವತ್ತು ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿದೆ, ಅವರಿಗೆ ಕೂತ್ಕೊಳ್ಳಿಕ್ಕೆ ಪುರುಸೋತಿಲ್ಲ, ಕರೀತಾರೆ. ನಾನು ಹೇಳುವಾಗ ಹೇಳಿದ್ದಾರೆ, ನೀವು ವಿಶ್ವವಿದ್ಯಾಲಯನ ಕರೆಯುವಂಥ ಸ್ವಲ್ಪ ನಿಧಾನ ಮಾಡಿ ಸರ್ ಅಂತ. ಯಾಕೆಂದರೆ ಪುರುಸೋತಿಲ್ಲ ಅವರಿಗೆ. ಆದರೆ ಇದಕ್ಕೆ ಕೆಲವು ವರ್ಷಗಳ ಹಿಂದೆ ಒಬ್ಬರು ಕಿತ್ತಳೆ ಮಾರಿಕೊಂಡಿದ್ದವರು ಒಂದು ಶಾಲೆ ಪ್ರಾರಂಭ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟು ಎಲ್ಲರ ಬಳಿಗೆಲ್ಲ ಹೋಗಿ ನಮಸ್ಕಾರ ಮಾಡಿ ಸಹಾಯ ಮಾಡಿ ಅಂತ ಕೇಳಿ ಅವರಿಗೆ ಸಹಾಯ ಸಿಗದೆ ಅವರಷ್ಟಕ್ಕೆ ಬೇಸರ ಪಟ್ಟುಕೊಂಡು ಅವರದೇ ಶೈಲಿಯಲ್ಲಿ ಅವರು ಚಿಂತನೆ ಮಾಡಿ ಅಂಥ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಒಬ್ಬರು ಇದ್ದಾರೆ ಅಂತ ಹೇಳುವಂಥದ್ದು ಪರಿಚಯ ಮಾಡಿದ್ದು ನನ್ನ ಸ್ನೇಹಿತರಾದಂಥ ಹೊಸದಿಗಂತದ ಹಿರಿಯ ಪತ್ರಕರ್ತರಾದಂಥ ಶ್ರೀಮಾನ್ ಗುರುವಪ್ಪ ಬಾಳೆಪುಣಿ ಅವರು. ಯಾಕಂದರೆ ಬಾಳೆಪುಣಿ ಕುಟುಂಬವೇ ನನಗೆ ಚೆನ್ನಾಗಿ ಗೊತ್ತು, ಅವರ ಅಣ್ಣ ಕೂಡ ನನಗೆ ಚೆನ್ನಾಗಿ ಗೊತ್ತು. ಆ ಬಾಳೆಪುಣಿ ಕುಟುಂಬದಲ್ಲಿ ಒಂದು ರೀತಿಯ ಶಕ್ತಿ ಇದೆ. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು, ಯಾವುದೇ ಪ್ರಚಾರ ಪ್ರಿಯರಲ್ಲ, ಯಾವುದೇ ಸ್ವಂತಕ್ಕಾಗಿ ಮಾಡಿದವರಲ್ಲ, ಯಾವುದೇ ಒಂದು ಹೊಗಳಿಕೆಗೆ ಅವರು ಹಿಗ್ಗುವವರಲ್ಲ, ಯಾರಾದರೂ ಅವರ ಬಗ್ಗೆ ಏನಾದ್ರು ಹೇಳಿದರೂ ಕೂಡ ಕುಗ್ಗುವವರಲ್ಲ, ಟೀಕೆ ಟಿಪ್ಪಣಿಗಳಿಗೆ ಕುಗ್ಗುವವರಲ್ಲ. ಒಂದು ರೀತಿಯ ಸ್ಥಿತಪ್ರಜ್ಞರು ಅಂತ ಹೇಳ್ತೇವೆ, ಆ ರೀತಿಯ ಒಂದು ಮನಸ್ಥಿತಿ ಇರುವವರು ಗುರುವಪ್ಪ ಬಾಳೆಪುಣಿ. ನಾನು ಕುಲಪತಿ ಆಗುವ ಮೊದಲೇ ನಾವು ಸ್ವಲ್ಪ ಒಂದು ರೀತಿಯಲ್ಲಿ ಸ್ನೇಹಿತರು. ಯಾಕಂದರೆ ಉನ್ನತ ಶಿಕ್ಷಣದ ಬಗ್ಗೆ ಅವ್ರು ನನಗೆ ಕೆಲವೊಂದು ಅವರ ಅನಿಸಿಕೆಗಳನ್ನು ಹೇಳ್ತಿದ್ರು. ನೀವು ಅದನ್ನು ಅನುಷ್ಠಾನ ಮಾಡ್ತಿರಲ್ಲ ಗೊತ್ತಿಲ್ಲ, ಕುಲ ಸಚಿವರಾಗಿ, ಪರಿಶಾಂಕುಲ ಸಚಿವರಾಗಿ, ಹಣಕಾಸು ಅಧಿಕಾರಿ ಆಗಿ, ಅದು ನಿಮಗೆ ಬಿಟ್ಟದ್ದು. ನನ್ನ ಮನಸ್ಸಿಗೆ ಹೀಗೆ ತೋಚುತ್ತದೆ. ನಿಮಗೆ ಖುಷಿಯಾಗುತ್ತೋ ಬೇಸರ ಆಗುತ್ತೋ ನನಗೆ ಸಂಬಂಧ ಇಲ್ಲ. ಹೇಳಿದ್ರೆ ಸಮಾಜದ ಅಂಕುಡೊಂಕುಗಳಿರ್ಬೋದು, ಸಮಾಜದಲ್ಲಿರುವ ವ್ಯತ್ಯಾಸ ಇರ್ಬೋದು, ರಾಜಕೀಯವಾಗಿರ್ಬೋದು, ಆಡಳಿತಾತ್ಮಕವಾಗಿರ್ಬೋದು, ಏನೋ ಕುಂದುಕೊರತೆ ಇದ್ದರೆ ನನಗೆ ಅವರು ದೂರವಾಣಿ ಮೂಲಕ ಅಥವಾ ನಾನು ಮಂಗಳೂರಲ್ಲಿ ಇರುವಾಗ ಅಲ್ಲಿ ಓಡಾಡುವಾಗ ಅವರು ನನ್ನ ಕೈಗೆ ಸಿಗ್ತಾ ಇದ್ರು. ಬಸ್ ಹತ್ತೋ ಮೊದಲು ನನಗೆ ಹೇಳುವವರು, ನೀವು ಹೀಗೆ ಮಾಡಿದರೆ ಒಳ್ಳೆಯದು, ಹಾಗೆ ಮಾಡಿದರೆ ಸ್ವಲ್ಪ ಯೋಚನೆ ಮಾಡಿ ಅಂತ. ಇಂಥ ಒಂದು ಸಮಾಜಮುಖಿಯಾಗಿ ಚಿಂತನೆ ಮಾಡುವವ, ತೆರೆಯ ಮರೆಯಲ್ಲಿ ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡುವವ, ಬೆನ್ನೆಲುಬಾಗಿ ನಿಲ್ಲುವವ, ಮಾತಿಗೆ ಮಾತು ಕೊಟ್ಟು ಅದನ್ನು ಈಡೇರಿಸಬಲ್ಲಂಥ ಒಂದು ಅಚಲವಾದ ವಿಶ್ವಾಸ, ದೃಢ ಸಂಕಲ್ಪ ಇಟ್ಟುಕೊಂಡಂಥ ಒಂದು ಪ್ರಾಮಾಣಿಕ ಪತ್ರಕರ್ತ ಅಂತ ಹೇಳಿ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿ ಸಲ ನಾನು ಹಾಜಬ್ಬ ಹರೇಕಳ ನೆನಪು ಮಾಡುವಾಗ ನನಗೆ ಹಿಂದಿನಿಂದ ಕಾಣುವಂಥದ್ದು ಗುರುವಪ್ಪ ಬಾಳೆಪುಣಿ. ಯಾಕಂದರೆ ಇವತ್ತು ಸಮಾಜದಲ್ಲಿ ಹರೇಕಳ ಹಾಜಬ್ಬದವರು ಅನೇಕರಿದ್ದಾರೆ. ಅವರನ್ನು ಬೆಳಕಿಗೆ ತಂದು ಉಳಿದವರಿಗೆ ಅವರ ಬಗ್ಗೆ ಪರಿಚಯ ಮಾಡಿಸಿ ಅವರನ್ನು ಸಮಾಜದ ಮುಂದೆ ಇಟ್ಟು ಅವರಂತೆ ಇನ್ನೊಬ್ಬರು ಹಾಜಬ್ಬರು ಹುಟ್ಟಿ ಬರಬೇಕು. ಆಲ್ರೆಡಿ ಹುಟ್ಟಿದವರು ಇದ್ದಾರೆ, ಅವರನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುವ ಮೂಲಕ ಸಮಾಜದಲ್ಲಿ ಮಾಡುವಂಥ ಒಂದು ಆದ್ಯ ಕರ್ತವ್ಯವನ್ನು ನೆರವೇರಿಸುವಂಥ ನೈತಿಕ ಜವಾಬ್ದಾರಿ ನನ್ನಂಥವರಿಗೆ, ಉಳಿದ ಇಲ್ಲಿ ವೇದಿಕೆಯಲ್ಲಿರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದನ್ನು ನಾವು ಮೆರಿಬೇಕು. ಇಲ್ಲಿ ಹಾಜಬ್ಬರವರನ್ನು ಗೌರವಿಸುವ ಮೂಲಕ ಸಮಾಜದಲ್ಲಿ ಇರಬೇಕಾದಂಥ ಒಂದು ಒಳ್ಳೆಯ ಗುಣ, ಒಂದು ತತ್ವವನ್ನು, ಒಂದು ಆದರ್ಶವನ್ನು ನಾವು ಗೌರವಿಸಿದಂತಾಗುತ್ತೆ. ಎಳೆಯ ವಯಸ್ಸಿನ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ, ಸ್ಫೂರ್ತಿಯ ಚಿಲುಮೆ ಆಗುತ್ತೆ ಅಂತ ಹೇಳೋದು ನಾನು ಮರೆಯುವಾಗಿಲ್ಲ. ಇದು ಯಾವುದೇ ಆಡಂಬರ ಇಲ್ಲದೆ ಮಾಡ್ತೇವೆ ನಾವು. ನಾಳೆ ಉದಯವಾಣಿ ಅಥವಾ ಯಾವುದೋ ಒಂದು ಪತ್ರಿಕೆಯಲ್ಲಿ ಬರಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಮಾಡ್ತಾ ಇಲ್ಲ, ಪ್ರಚಾರಕ್ಕಾಗಿ ಅಲ್ಲ. ಇದು ಹೃದಯಾಂತರದಿಂದ ಮಾಡುವಂಥ ಒಂದು ಸನ್ಮಾನ, ಅಭಿಮಾನದ ಸಂಕೇತ. ಇಲ್ಲಿ ಒಳ್ಳೆ ಉದ್ದೇಶ ಅಂತ ಹೇಳುವಂಥದ್ದು, ಇವರೊಬ್ಬರೇ ಹಾಜಬ್ಬರಲ್ಲ, ಅನೇಕ ಹಾಜಬ್ಬರು ಸಮಾಜದಲ್ಲಿ ಇರ್ತಾರೆ. ಎಲೆ ಮರದ ಕಾಯಿಯಾಗಿ ಇರ್ತಾರೆ ಅವರು. ನಮ್ಮಂಥವರು, ನಿಮ್ಮಂಥವರು, ಉಳಿದವರು
ಸ್ವಲ್ಪ ಅವರ ಬಗ್ಗೆ ಬೆಳಕು ಚೆಲ್ಲಿ ಸಮಾಜದ ಮುನ್ನೆಲೆಗೆ ತಂದು ಅವರನ್ನು ಪರಿಚಯಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರಿಗಿದೆ. ಇಲ್ಲಿ ನೋಡಿ, ಹಾಜಬ್ಬನವರು ಅವರು ಸಾಮಾನ್ಯ ವ್ಯಕ್ತಿ, ಸಮಾಜದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಅಂತ ಹೇಳಬಹುದು. ಅವರ ವೇಷಭೂಷಣ ನೋಡಬಹುದು. ಅದರಲ್ಲಿ ಇರುವಂಥದ್ದು ಮುಖ್ಯವಾದ್ದು ಅಂತ ಹೇಳಿದ್ರೆ ಅವರ ಮುಖದಲ್ಲಿರುವ ಮುಗ್ಧ ನಗು. ಕೆಲವೊಮ್ಮೆ ಅವರಿಗೆ ಸಿಟ್ಟು ಬರುತ್ತೆ, ನಮಗೆ ಗೊತ್ತಾಗಲಿಲ್ಲ ಸಿಟ್ಟು ಬರುವಂಥದ್ದು. ಅದನ್ನು ಕೂಡ ವ್ಯಕ್ತಪಡಿಸುವುದು ಅವರ ನಗುವಿನ ಮೂಲಕ. ಹೇಳಿದ್ರೆ ಒಂದು ಮನಸ್ಥಿತಿ ಅರ್ಥ ಮಾಡಿಕೊಳ್ಳಿ, ನನಗೆ ಸ್ವಂತಕ್ಕೆ ಏನು ಇಲ್ಲ, ಪರರಿಗಾಗಿ ನಾನು ಬದುಕ್ತಾ ಇದ್ದೇನೆ, ಸಮಾಜದಲ್ಲಿರ್ಬೇಕಾದ ಒಂದು ತತ್ವಕ್ಕೆ, ಒಂದು ಆದರ್ಶಕ್ಕೆ, ಅದಕ್ಕೋಸ್ಕರ ನಾನು ಬದುಕ್ತಾ ಇದ್ದೇನೆ ಹೇಳುವಂಥದ್ದು. ಸ್ವಂತವನ್ನು ಬಿಟ್ಟು ಪರೋಪಕಾರಿಯಾಗಿ ಯೋಚನೆ ಮಾಡುವಂಥದ್ದು ಬಹಳ ಮುಖ್ಯ. ಯೋಚನೆ ಮಾಡಿ ಯೋಜನೆಗಳ ಮೂಲಕ ಅನುಷ್ಠಾನ ಮಾಡುವಂಥದ್ದು ಅದು ದೈವ ಸಂಕಲ್ಪವಾಗಿ ಬರುತ್ತೆ. ಅದರಲ್ಲಿ ಅಚಲವಾದ ನಂಬಿಕೆ, ವಿಶ್ವಾಸ, ಪ್ರಾಮಾಣಿಕತೆ, ಬದ್ಧತೆಯನ್ನು ಇಟ್ಟುಕೊಂಡು ಅವರು ಕಾರ್ಯೋನ್ಮುಖವಾದಂಥ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯವಾದ ವ್ಯಕ್ತಿ, ಅಸಾಮಾನ್ಯವಾದಂಥ ಒಂದು ಸಮಾಜಮುಖಿಯಾದ ಚಿಂತನೆ ಮೂಲಕ ನನಗೆ ವಿದ್ಯಾಭ್ಯಾಸ ಸಿಗಲಿಲ್ಲ, ಆದರೆ ನನ್ನಂತೆ ಬಡ ಮಕ್ಕಳು, ಗ್ರಾಮೀಣ ಪ್ರದೇಶದ ಯಾವುದಕ್ಕೂ ಗತಿ ಇಲ್ಲದ ಮಕ್ಕಳು ಹಾಗಿರುವಾಗ ಅಂಥವರಿಗೆ ವಿದ್ಯಾಭ್ಯಾಸ ಸಿಗುವಾಗೆ ಆಗಬೇಕು, ಅವರು ಶಿಕ್ಷಣದಿಂದ ವಂಚಿತರಾಗಬಾರದು, ಅವಕಾಶ ವಂಚಿತರಾಗಬಾರದು ಅಂತ ಹೇಳುವಂಥ ಒಂದು ಸದುದ್ದೇಶದಿಂದ ಅವರ ಕೈಯಲ್ಲಿ ಉಳಿದಂಥ ಹಣ ತಿಳಿದ್ರೆ ಇಷ್ಟು ಊಟ ಮಾಡೋ ಬದಲಿಗೆ ಅದರ ಅರ್ಧ ಊಟ ಮಾಡಿ ಹೊಟ್ಟೆಗೆ ಪೆಟ್ಟು ಕೊಟ್ಟುಕೊಂಡು ಇಂಥ ಒಂದು ಒಳ್ಳೆಯ ಸತ್ಕರ್ಮ ಅಥವಾ ಸತ್ಕಾರ್ಯವನ್ನು ಮಾಡುವಲ್ಲಿ ಅವರು ಯಶಸ್ವಿಯಾದವರು. ಆಗ ಅವರಿಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಕನಸಲ್ಲಿ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಅವರು ತಿಳಿದ್ರೆ ದೇವರ ಮೇಲೆ ಅವರು ನಂಬಿಕೊಂಡು ಬಂದಂತಹ ದೇವರ ಮೇಲೆ ನಂಬಿಕೆ ಇಟ್ಟು ಜನರ ಅಭಿವೃದ್ಧಿಯೇ ನಾನು ದೇವರಿಗೆ ಕೊಡುವಂತ ಒಂದು ಪೂಜೆ, ಅವರಿಗೆ ಒಳ್ಳೆಯದಾದರೆ ಅದೇ ನನಗೆ ಸಿಗುವಂತ ಫಲ ಪ್ರಸಾದ ಅಂತ ಹೇಳುವಂತ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಂಥ ಒಂದು ಸತ್ಕಾರ್ಯಕ್ಕೆ ಕೈ ಹಾಕಿದ ಅಂದಿನ ಅರೆಕಳ ಹಾಜಬ್ಬ ನೋಡ್ಲಿಕ್ಕೆ ಅಂದು ಹೇಗಿದ್ದಾರೋ ಇಂದು ಅದೇ ರೀತಿ ಇದ್ದಾರೆ. ಅವರ ಸರಳತೆ, ಸಜ್ಜನತೆ, ಒಂದು ಹೃದಯ ವೈಶಾಲ್ಯತೆ, ನಿಷ್ಕಲ್ಮಶ ಮನೋಭಾವ ನನ್ನಂಥವರು ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥ ಪರಿಸ್ಥಿತಿ. ನಾನು ವಿಶ್ವವಿದ್ಯಾಲಯಕ್ಕೆ ಕುಲಪತಿಯಾಗಿರಬಹುದು, ಆದರೆ ಕುಲ ಗುರುವಿನ ಸ್ಥಾನದಲ್ಲಿ ನಿಂತರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಅರೆಕಳ ಹಾಜಪ್ಪನಿಗೆ ಮಾಡೋದಲ್ಲ, ಅವರು ಬದುಕಿಕೊಂಡು ಬಂದಂತ ಇನ್ನು ಮುಂದೆಯೂ ಬದುಕುತ್ತಿರುವಂತ ಆ ತತ್ವಕ್ಕೆ, ಸಮಾಜಮುಖಿಯಾದ ಚಿಂತನೆಗೆ ತನ್ನ ಸರ್ವಸ್ವವನ್ನು ಮರೆತು ಸಮಾಜಕ್ಕೆ ಅರ್ಪಣೆ ಮಾಡುವಂತ ಆ ಮನೋಭಾವ ಅದು ಅನುಕರಣೀಯ, ಅನುಸರಣೀಯ, ಪ್ರಶಂಸನೀಯ, ಶ್ಲಾಘನೀಯ. ಭಾಷಣ ಮಾಡೋದು ಮಾತ್ರ ಅಲ್ಲ, ನನ್ನಿಂದ ಆದಂಥ ಅಳಿಲ ಸೇವೆ ಕೂಡ ಮಾಡಬೇಕು. ಇಲ್ಲಿ ವಸ್ತು ಪ್ರದರ್ಶನ ಇದೆಲ್ಲ ಮಕ್ಕಳು ಮಾಡಿರುವಾಗ ನಾನು ಬಂದು ಹೇಳಿದೆ, ಇಲ್ಲಿರುವ ಮಕ್ಕಳಿಗೆ ಇಲ್ಲಿಯ ವಿಜ್ಞಾನ ಅಥವಾ ಗಣಿತ ಮೇಸ್ಟ್ರುಗಳು ನಮ್ಮಲ್ಲಿ ಬರಲಿ, ನಾನು ನನ್ನ ಪ್ರೊಫೆಸರ್ಗಳನ್ನು ಬಿಡ್ತೇನೆ, ಪ್ರಯೋಗ ಇದಕ್ಕೆ ಕೊಠಡಿಗೆ ಕೂಡ ಹೋಗಿ ಅಲ್ಲಿ ಕೆಲವು ಹಳತಾದದ್ದೆಲ್ಲ ಇದೆ. ನಮ್ಮ ಉನ್ನತ ಶಿಕ್ಷಣ ಅಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಅಷ್ಟು ಅದು ಔಚಿತ್ಯಪೂರ್ಣವಾದಲ್ಲ, ಆದರೆ ಅದು ಸ್ಕ್ರ್ಯಾಪ್ ಆಗೋದಿಲ್ಲ, ಎತ್ತಿ ಬಿಸಾಡುವಂಥದ್ದಲ್ಲ. ಅಂಥದ್ದನ್ನು ಸದುಪಯೋಗ ಮಾಡಲಿಕ್ಕೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಅಥವಾ ಸರಕಾರಿ ಪ್ರೌಢಶಾಲೆ, ಇಂಥ ಶಾಲೆಗೆ ನಾವು ದಾನ ಮಾಡಲಿಕ್ಕೆ ತಯಾರಿದ್ದೇವೆ. ಈ ಹಿಂದಿನ ಕುಲಪತಿಯಾದ ಸನ್ಮಾನ್ಯ ಪ್ರೊಫೆಸರ್ ಭೈರಪ್ಪನವರು ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಆಗಲೂ ಪ್ರೇರಣೆ ಪಡ್ಕೊಂಡಿದ್ದೇನೆ, ನಾನು ಒಂದು ವೇಳೆ ಕುಲಪತಿ ಆದರೆ ಇಂಥ ಕೆಲಸ ಮಾಡಬೇಕು ಅಂತ. ಇದಕ್ಕೆಲ್ಲ ಪ್ರೇರಣೆ ಯಾವುದು ಅಂತ ಹೇಳಿದ್ರೆ ಅರೆಕಳ ಹಾಜಬ್ಬರಂತವರ ವ್ಯಕ್ತಿಗಳು, ಅವರ ತತ್ವಾದರ್ಶಗಳು, ಅವರು ಅನುಷ್ಠಾನ ಮಾಡಿದ ರೀತಿ, ನಡೆದುಕೊಂಡಂಥ ರೀತಿ, ಇನ್ನೊಬ್ಬರನ್ನು ಗೌರವಿಸುವಂಥ ಅವರ ಏನು ಸಂಸ್ಕಾರ, ಏನು ಸಂಸ್ಕೃತಿ, ಏನು ಅದಕ್ಕೆ ಪ್ರತಿಯೊಬ್ಬರು ತಲೆಬಾಗಬೇಕು. ಅವರನ್ನು ನಾವು ಅನುಕರಣೆ ಮಾಡಬೇಕಾಗತ್ತೆ. ಅವರಿಂದಲೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಏನು ಮಾಡಬೇಕು, ಪ್ರತಿಜ್ಞೆ ಮಾಡಬೇಕಾಗತ್ತೆ. ಇದರಿಂದ ಇಂಥ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂಥದ್ದು ಮುಖ್ಯ ಉದ್ದೇಶವೇ ಇಂಥದ್ದಾಗಿದೆ. ಇಂಥ ಎಳೆಯ ಮನಸ್ಸುಗಳು ನೆನಪಿಟ್ಟುಕೊಂಡು ಬೆಳೆದು ಬರುವಾಗ, ಅವತ್ತು ಆಜಬ್ಬ ನಾನು ಹೈಸ್ಕೂಲಲ್ಲಿ ಇರುವಾಗ ಯಾರೋ ಒಬ್ಬರು ಬಂದು ಅವರು ಸನ್ಮಾನ ಮಾಡಿದರು. ಅವ್ರು ಹೆಚ್ಚು ಮಾತಾಡಬೇಕು ಅಂತಿಲ್ಲ. ಮೊನ್ನೆ ಒಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿದ್ದು ಕಾರ್ಯಕ್ರಮ ಆಯಿತು. ಅರೆಕಳ ಹಾಜಬ್ಬರ ಹೆಸರು ಹೇಳುವಾಗ ಅಲ್ಲಿದ್ದವರು ಎಲ್ಲ ಒಂದು ಕರತಾಡನ ನೋಡಬೇಕು, ನೀವು ಚಪ್ಪಾಳೆ ನೋಡಬೇಕು, ಅದು ಹೃದಯದಿಂದ ಬರುವಂಥದ್ದು. ತಿಳಿದ್ರೆ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ
ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸಿ ಸಮಾಜದಲ್ಲಿ ಒಂದು ವಿದ್ಯುತ್ ಸಂಚಾರ ಆಗುವ ಹಾಗೆ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ ಅಲ್ಲ, ಅದು ದೇವರು ಮೆಚ್ಚುವಂಥ ಕೆಲಸ. ಅಂಥದ್ದಲ್ಲಿ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಇರುವವರೆಲ್ಲ ಅಂಥ ಮನಸ್ಥಿತಿ ಇರುವವರು ಇಂಥವರನ್ನು ಗುರುತಿಸಿ ಗೌರವಿಸುವಂಥದ್ದು, ಅದು ಈ ಎಳೆಯ ವಯಸ್ಸಿನ ಮಕ್ಕಳ ಸಮ್ಮುಖದಲ್ಲಿ ಮಾಡುವಂಥವ್ರು. ನಾವೆಲ್ಲೂ ದೊಡ್ಡ ವ್ಯಕ್ತಿಗಳಲ್ಲ. ನಾವು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅರೆಕಲ ಆದ್ಯಪ್ಪನವರ ಜೊತೆಗೆ ನಾನು ವೇದಿಕೆಯನ್ನು ಹಂಚಿಕೊಂಡ್ರೆ ನಾನು ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಪಂಕ್ತಿ ಪಾವನರು ಅಂತ ಹೇಳ್ತೇವೆ. ಇಲ್ಲಿ ಕೂತವರೆಲ್ಲ ಅವರವರ ಕ್ಷೇತ್ರದಲ್ಲಿ ಒಳ್ಳೆ ಒಳ್ಳೆಯ ಸಾಧನೆ ಮಾಡಿದವರು, ಮುಂದೆಯೂ ಮಾಡಬೇಕಂತ ಹೇಳುವಂತಹ ಒಂದು ಸಂಕಲ್ಪ ಮಾಡಿಕೊಂಡು ಬಂದವರು ಇಲ್ಲಿ ಕೂತಿದ್ದಾರೆ. ಅಂಥವರ ಜೊತೆಗೆ ನಾನು ವೇದಿಕೆ ಹಂಚಿಕೊಳ್ಳು ಅಂತ ಹೇಳಿದ್ರೆ, ನಾನು ನಿಜವಾಗಿ ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ನಂದು ಕೂಡ ಒಂದು ಭಾಗ ಸಿಕ್ಕಿದೆ ಅಂತ ಹೇಳುವಾಗ ನನಗೆ ನಿಜವಾದ ಒಂದು ಸಂತೋಷ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ನೆರೆದವರಿಗೆ ನಾನು ಖಂಡಿತ ಶುಭವನ್ನು ಹಾರೈಸ್ತೇನೆ. ಅರೆಕಳ ಆಜಪ್ಪರಂತವರು ಇನ್ನೂ ಅನೇಕರಿದ್ದರೆ ನಿಮ್ಮ ನಿಮ್ಮ ಮಟ್ಟದಲ್ಲಿ ನೀವು ವಿಷಯ ತಿಳಿಸಿ ಇಂತಹ ಗಣ್ಯ ವ್ಯಕ್ತಿಗಳು ಅಂಥವರನ್ನು ಗುರುತಿಸಿ ಅವರನ್ನು ಸಮಾಜದ ಮೇನ್ ಸ್ಟ್ರೀಮಿಗೆ ತರುವಾಗೆ ನಾವು ಮಾಡಬೇಕು. ಅನೇಕ ಗುರುವಪ್ಪ ಬಾಳೆಪಡಿ ಒಬ್ಬರಲ್ಲ, ಅಂಥವರು ಅನೇಕರು ಇದ್ದಾರೆ. ಅಂಥವರು ಗಮನ ಹರಿಸಲಿ. ಗುರುವಪ್ಪ ಬಾಳೆಪಡಿಯವರಿಂದಲೂ ಒಳ್ಳೆಯ ಕೆಲಸ ಮಾಡುವಾಗೆ ಒಳ್ಳೆಯವರನ್ನು ಗುರುತಿಸಿ ಗೌರವಿಸಲಿಕ್ಕೆ ಬೇಕಾದಂತಹ ಒಂದು ಪೂರಕವಾದ ವಾತಾವರಣ ನಿರ್ಮಿಸುವಲ್ಲಿ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತಾ, ಅರೆಕಳ ಆಜಪ್ಪನವರು 100 ವರ್ಷಗಳಿಗಿಂತ ಜಾಸ್ತಿ ಬದುಕಿ ಬಾಳ್ಲಿ, ಸಮಾಜಕ್ಕೆ ಅವರು ದೊಡ್ಡ ಆಸ್ತಿಯಾಗಿದ್ದಾರೆ. ಇವತ್ತು ಪದ್ಮಶ್ರೀ ಪುರಸ್ಕೃತರು ಮಾತ್ರ ಅಲ್ಲ, ಅವರು ಯಾವ ಪುರಸ್ಕಾರದ ಹಿಂದೆ ಹೋಗಲಿಲ್ಲ. ಇನ್ನೂ ಅನೇಕ ಪುರಸ್ಕಾರಗಳು, ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಹೋಗ್ತದೆ ಅಂತ ಹೇಳಿದ್ರೆ ಅವರ ಒಂದು ಕರ್ತವ್ಯ ಬದ್ಧತೆ, ಮತ್ತೆ ಅವರಿರುವಂತಹ ನಿಷ್ಕಲ್ಮಶವಾದ ಮನೋಭಾವ, ಮತ್ತೆ ಒಂದು ಪ್ರಾಮಾಣಿಕತೆ, ಸಮಾಜಮುಖಿಯಾದ ಚಿಂತನೆಗಳ ಮೂಲಕ ಅವರು ಅನೇಕರಿಗೆ ಪ್ರೇರಕವಾದಂತಹ ಶಕ್ತಿ ಆಗ್ತಾರೆ ಅಂತ ಹೇಳುವಂತಹ ಜೊತೆಗೆ ಇಂಥ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ನೀಡಿದ ಸರ್ವರನ್ನು ವಂದಿಸಿದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೈ ಜೋಡಿಸ್ತದೆ. ವಿಜ್ಞಾನ ಬನ್ನಿ ನೀಡುವ ಮೂಲಕ ನಮಗೆಲ್ಲ ಪ್ರೋತ್ಸಾಹ. ನಮ್ಮ ಗ್ರಾಮದ 4 ಶಾಲೆಗಳು, ಎಲ್ಲ ಶಾಲೆಗಳಿಗೆ ನೀವು ಕೊಡು, ಒಂದೊಂದು ಹಂಚು ಎಲ್ಲ ಮಕ್ಕಳು ನಮ್ಮ ಪ್ರೊಫೆಸರ್ ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮುಂದುವರಿಸಿದ್ದೇವೆ. ಯಾವುದೇ ಒಂದು ಒಬ್ಬ ವ್ಯಕ್ತಿ ಅಥವಾ ಯಾವ ಒಂದು ಶಕ್ತಿ ಬೆಳಕಿಗೆ ಬರಬೇಕಾದ್ರೆ ಅದಕ್ಕೆ ಒಬ್ಬ ಮೂಲ ಕಾರಣಕರ್ತರು ಬೇಕು. ಯಾರೂ ಕೂಡ ತನ್ನ ತಾನು ಅಥವಾ ಯಾವುದನ್ನು ಕೂಡ ಬೆಳಕು ಕೊಡಬೇಕು. ಮಿಂಚುಳ ಅಂತ ಇರ್ತದೆ, ಅದು ಬೆಳಕು ಕೊಟ್ಟಾಗ ನಮ್ಗೆ ಕಾಣ್ತದೆ, ಕತ್ಲೆ ಕಾಣ್ತಿಲ್ಲ. ಅಂತ ಒಂದು ಬೆಳಕು ಕೊಡುವಂಥವರು ಕೂಡ ವರದಿಗಾರರು, ಪತ್ರಕರ್ತರು. ವಿಶೇಷವಾಗಿ ಈ ಭಾಗದಲ್ಲಿ ಹಿರಿಯರು ಪತ್ರಕರ್ತರಾಗಿರುವಂಥ ಬಾಳೆಪುಡಿ ಸರ್, ಗುರಪ್ಪ ಬಾಳೆಪುಡಿ ಅವರು ಹೊಸದಿಗಂತ ಸಂಸ್ಥೆಯ ಮೂಲಕ ಅನೇಕ ವರದಿಗಳನ್ನು ನೀಡಿ ಈ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧರಾದವರು ಹಿರಿಯರು ಆಗಿರುವಂಥ ಗುರಪ್ಪ ಬಾಳೆಪುಡಿ ನಾವು ಆಹ್ವಾನಿಸಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಇರಲ್ಲ, ಕರೆಂಟ್ ಬರುವುದಿಲ್ಲ ನಾನು ಮಾತಾಡಿ ಮುಗಿಸುವವರೆಗೆ. ಯಾಕಂದ್ರೆ ಕರೆಂಟ್ ಬಂದರೆ ಎಕೋ ಆಗ್ತದೆ, ಮತ್ತೆ ನಾನು ಮಾತಾಡೋದು ಗೊತ್ತಾಗುವುದು. ಹೆಸರು ಕೇಳಿದಿರಲ್ಲ ಎಲ್ಲರೂ? ಹಿಂದೆ ಅವರು ಖಾಲಿ ಹಾಜಬ್ಬ ಆಗಿದ್ರು. ಎಷ್ಟರವರೆಗೆ ಅಂದ್ರೆ 2004ರವರೆಗೆ ಅವರು ಹಾಜಬ್ಬ. 2004ರ ಸೆಪ್ಟೆಂಬರ್ 16ರ ನಂತರ ಅವರು ಹರೇಕಳ ಹಾಜಬ್ಬ. ಆ ನಂತರ ಈಗ ಅವರು ಪದ್ಮಶ್ರೀ ಹಾಜಬ್ಬ. ಹಾಜಬ್ಬರಲ್ಲಿ ದುಡ್ಡಿಲ್ಲ, ಒಳ್ಳೆ ಡ್ರೆಸ್ ಇಲ್ಲ, ಇದ್ದ ಡ್ರೆಸ್ಸಿಗೆ ಅವರು ಇಸ್ತ್ರಿ ಹಾಕಲ್ಲ, ಪಾಸ್ಬುಕ್ಕು 8 ಪಾಸ್ಬುಕ್ಕು 10 ಅಕೌಂಟ್ಗಳು ಅವರಲ್ಲಿ ಇಲ್ಲ. ಆದರೆ ಅವರು ಈಗ ಅತ್ಯಂತ ಶ್ರೀಮಂತ ವ್ಯಕ್ತಿ. ಯಾವ ಶ್ರೀಮಂತಿಗೆ? ದುಡ್ಡಿನದಲ್ಲ, ಹೃದಯ ಶ್ರೀಮಂತಿಕೆಯ ವ್ಯಕ್ತಿ. ಹಾಜಬ್ಬರು ದೊಡ್ಡವರಾದರು, ಪತ್ರಿಕೆಯವರು ಮಾಧ್ಯಮದವರು ದೊಡ್ಡದು ಮಾಡಿದರು ಅಂತ ಹೇಳ್ತಾರೆ. ನಾನು ಅದನ್ನು ಒಪ್ಪೋದಿಲ್ಲ. ಅವರಿಗೆ ದೊಡ್ಡವರಾಗುವಂಥ ಗುಣಗಳಿತ್ತು, ಆ ಗುಣಗಳಿಂದ ಅವರು ದೊಡ್ಡವರಾಗಿದ್ದಾರೆ, ಆ ಸಾಧನೆಯನ್ನು ಮಾಡಿದ್ದಾರೆ. ಇದು 100ಕ್ಕೆ 100 ಸತ್ಯವಾದಂಥ ವಿಷಯ. ನಾನಿರ್ಬೋದು, ದೇವರು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ರು, ನೀನು ಒಂದು ಸೈಡಲ್ಲಿ ಇರಪ್ಪ ಅಂತ ದೇವರು ಮಾಡಿ ಕೊಟ್ಟ ಅವಕಾಶ. ನಾವು ದೊಡ್ಡ ಮಾಧ್ಯಮದವರು ದೊಡ್ಡ ಮಾಡಿದ್ದಲ್ಲ. ಹಾಜಬ್ರು ಯಾಕೆ ದೊಡ್ಡ ಜನ ಆದರು? 4 ಗುಣಗಳಿಂದ ಅವರು ದೊಡ್ಡವರಾದರು. ಒಂದು ಮಗುವಿನ ಮುಗ್ಧತೆ ಅವರಲ್ಲಿರುವಂಥ. ಅವರಿಗೆ ನಾಟಕ ಮಾಡಿ ಗೊತ್ತಿಲ್ಲ, ಮುಖಕ್ಕೆ ತಕ್ಕ ಮಾತಾಡಿ ಗೊತ್ತಿಲ್ಲ. ಎರಡನೇದು ಅವರ ಸರಳ ಜೀವನ.
50ಕ್ಕಿಂತ ಮೇಲ್ಪಟ್ಟು ಉನ್ನತವಾದ ಪ್ರಶಸ್ತಿಗಳು ಬಂದಂಥ ವ್ಯಕ್ತಿ ಒಬ್ಬರು ಹೇಗೆ ಇರಬೇಕು ಅನ್ನೋದಕ್ಕೆ ನಮ್ಮ ಹರೇಕಳ ಹಾಜಬ್ಬರು ಮಾಡಲ್, ಒಂದು ಮಾದರಿ. ಅವರ ಆ ಶರ್ಟಿನ ಬಣ್ಣ, ಮುಂಡಿನ ಬಣ್ಣ ಬದಲಾಗಲಿಲ್ಲ, ಅದೇ ಬಣ್ಣ, ಅದೇ ಬಿಳಿ ಬಣ್ಣ, ಅದೇ 2 ಬಟನ್ ಬಿಟ್ಟು ಹಾಕುವಂಥ ಶರ್ಟ್ ಬದಲಾಗಲಿಲ್ಲ. ಮೂರನೇದು ಅವ್ರದ್ದು ದಾರಿ ಯಾವುದು ಅಂತ ಕೇಳಿದರೆ ಪ್ರಾಮಾಣಿಕತೆ. ಮುಗ್ಧತೆ ಅವರ ಆಭರಣ ಆದರೆ, ಸರಳ ಬದುಕು ಅವರ ಜೀವನ ಆದರೆ, ಅವರ ದಾರಿ ಯಾವುದು ಅಂತ ಕೇಳಿದರೆ ಪ್ರಾಮಾಣಿಕತೆ. 4ನೇದು ಸಮಾಜ ಸೇವೆ, ಪ್ರಚಾರಕ್ಕೆ, ದುಡ್ಡು ಮಾಡಲಿಕ್ಕೆಲ್ಲ ನಿಷ್ಕಲ್ಮಶವಾದ ಸಮಾಜ ಸೇವೆ. ಈ 4 ಗುಣಗಳಿಂದ ಹಾಜಬ್ಬರು ಹಿಂದೆಯೂ ದೊಡ್ಡವರಾಗಿದ್ದರು, ಈಗಲೂ ದೊಡ್ಡವರಾಗಿದ್ದಾರೆ, ಮುಂದೆ ಅವರು ದೊಡ್ಡವರಾಗಿಯೇ ಇರ್ತಾರೆ. ಇದು ನೆನಪಿಟ್ಕೊಳ್ಬೇಕು. ನಾನು ಹಾಜಬ್ಬರನ್ನು ನೋಡ್ತಾ ಇರೋದು 2004 ಆಗಸ್ಟ್ ತಿಂಗಳಿನಿಂದ. ನಾನು ಅವರಿಗೆ ಒಂದ್ಸಲ ಮಾತು ಕೊಟ್ಟಿದ್ದೆ, ಹಾಜಬ್ಬರೇ ನೀವು ಎಷ್ಟು ದಿನ ಶಾಲೆ ಜೊತೆಗೆ ಇರ್ತೀರಿ, ನಾನು ನಿಮ್ಮ ಜೊತೆ ಇರ್ತೇನೆ ಅಂತ. ನಾನು ಅವರ ಯಾಕೆ ಇರಬೇಕು ಅನ್ನೋದು ನನಗೆ ಒಂದು ವಿಶೇಷ ಕಾರಣಕ್ಕಾಗಿದ್ದೇನೆ. ಅವರ ಮುಗ್ಧತೆ, ಅವರಿಗೆ ಸ್ವಲ್ಪ ಗೈಡೆನ್ಸ್ ಬೇಕಾದಂಥ ವ್ಯಕ್ತಿತ್ವ. ನಾವು ಸ್ವಲ್ಪ ಓದಿದವರು, ನಮ್ಮಲ್ಲೆಲ್ಲ ಕಪಟ ಅದು ಇದೆಲ್ಲ ಮಾಡಲಿಕ್ಕೆ ಗೊತ್ತಿರ್ತಾರೆ, ಅವರಿಗೆ ಅದು ಯಾವುದೂ ಇಲ್ಲ, ಅವ್ರು ಯಾವುದೂ ಗೊತ್ತಿಲ್ಲ. ಸ್ವಲ್ಪ ಮಾರ್ಗದರ್ಶನ ದೃಷ್ಟಿಯಿಂದ ಅವರು ಒಟ್ಟಿಗೆ ಇದ್ದೇನೆ. ಅದರಿಂದ ತುಳುವಿನಲ್ಲಿ ಗಾದೆ ಇದ್ದಾಗೆ ಮಲ್ಲಿಗೆ ಜೊತೆಗೆ ಹಾರ ಕೂಡ ದೇವರಿಗೆ ಸಂದಾಗಿ ಆಗಿದೆ ನನ್ನ ಪರಿಸ್ಥಿತಿ. ಹಾಜಬ್ಬರು 2004 ನವೆಂಬರ್ 1ನೇ ತಾರೀಕಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಅದಕ್ಕೆ ಯಾರು ಪ್ರಯತ್ನ ಪಟ್ಟಿದ್ದಾರೆ ಯಾಕಂತಲ್ಲ, ಬಟ್ ಆಗ ಅವರಿಗೆ ಆ ಪ್ರಶಸ್ತಿ ಅಗತ್ಯ ಇತ್ತು, ಅವ್ರಿಗೆ ಪಬ್ಲಿಸಿಟಿಗೆ ಬೇಕಾಗಿತ್ತು. ಅದೇ ವರ್ಷ ಈ ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ ಬಂದಂತಹ ಕನ್ನಡಪ್ರಭ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತದೆ. ಆನಂತರ ಅವರ ಸನ್ಮಾನ, ಆತಿಥ್ಯ, ಗೌರವಗಳಿಗೆ ಇಷ್ಟವರೆಗೂ ಫುಲ್ ಸ್ಟಾಪ್ ಅನ್ನೋದು ಇಲ್ಲ. ಅವರು ನನಗೆ ಗೊತ್ತಿದ್ದ ಪ್ರಕಾರ ಸುಮಾರು 50ಕ್ಕಿಂತ ಹೆಚ್ಚು ಮುಖ್ಯ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಆ ಮುಖ್ಯ ಪ್ರಶಸ್ತಿಗಳು ಯಾವುದಂತ ಹೇಳಿದರೆ CNN IBN ರಿಯಲ್ ಹೀರೋ ಅವಾರ್ಡ್. ಮಕ್ಕಳೇ, ಇಡೀ ದೇಶದಲ್ಲಿ 24 ಜನರಿಗೆ ಮಾತ್ರ ಈ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದಲ್ಲಿ 2 ಸಿಕ್ಕಿದೆ. 24ರಲ್ಲಿ ಅಕ್ಷರ ಗೊತ್ತಿಲ್ಲದವರು ಯಾರಂತ ಕೇಳಿದರೆ ನಮ್ಮ ಹರೇಕಳ. 2013ರಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಆ ಪ್ರಶಸ್ತಿಯಿಂದ ಯಾರು ಹೋಗಲಿಲ್ಲ, ಇನ್ಫ್ಲುಯೆನ್ಸ್ ಮಾಡಲಿಲ್ಲ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಸ್ವಂತ ಅವರವರ ಅರ್ಜಿ ಕೊಡುವುದು ಪ್ರಶಸ್ತಿಗೆ, ಕೊನೆಗೆ ಅದರ ಹಿಂದೆ ಹೋಗುದು. ಹಾಜಬ್ಬರು ರಾಜ್ಯೋತ್ಸವ ಪ್ರಶಸ್ತಿ ಹಿಂದೆ ಹೋಗಲಿಲ್ಲ. ಆಗಿನ ಸರ್ಕಾರ ಅವರನ್ನು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವ ಮಾಡಿತು. ರಂಗಾಯಣದಂಥ ರಂಗಭೂಮಿಯ ಸರ್ಕಾರಿ ಸಂಸ್ಥೆ ಅವರಿಗೆ ಗೌರವ ಪಟ್ಟಿತು. ಚಂದನ ದೂರದರ್ಶನ ಅವರಿಗೆ ಗೌರವ ಕೊಟ್ಟು. ಅದಕ್ಕಿಂತಲೂ ದೊಡ್ಡ ಗೌರವ ಯಾವಂತ ಕೇಳಿದರೆ, ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ಅವರನ್ನು ಅತಿಥಿಯಾಗಿ ಕರೆದರು. ನಾನು ಇದನ್ನು ಯಾಕೆ ಮೆನ್ಷನ್ ಇದನ್ನು ನಾನು ಹೇಳ್ತೇನೆ ಅಂದರೆ, ಕರ್ನಾಟಕದಲ್ಲಿ ಅತೀ ಹೆಚ್ಚು ಜನ ಸೇರುವಂಥ ಜಾತ್ರೆ ಯಾವಂತ ಕೇಳಿದರೆ ಗವಿಸಿದ್ದೇಶ್ವರ ಜಾತ್ರೆ. ಅದು ಕೊಪ್ಪಳದಲ್ಲಿದೆ. ಅಲ್ಲಿ 1,000, 2,000, 3,000 ಜನ ಸೇರುವುದಲ್ಲ, ಲಕ್ಷಾಂತರ ಜನ ಸೇರುವಲ್ಲಿ ನಮ್ಮ ಹರೇಕಳ ಹಾಜಬ್ಬರು ಅತಿಥಿಯಾಗಿ ಭಾಗವಹಿಸಿದರೆ ಅನ್ನುವುದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಅವಾರ್ಡ್ ಸಿಕ್ಕಿದೆ. ಒಬ್ಬರು ಹರೇಕಳ ಹಾಜಬ್ಬ, ಇನ್ನೊಬ್ಬರು ಕಾರ್ಕಳದ ಮುಂಗುಲಿ ಕೊರಗ ಅಂತ ವ್ಯಕ್ತಿತ್ವ ಅವರು. ಮೈಸೂರಿನಲ್ಲಿ ಒಂದು ಸಂಸ್ಥೆ ಒಂದು ಪ್ರಶಸ್ತಿಯನ್ನು ಕ್ರಿಯೇಟ್ ಮಾಡ್ತದೆ, ರಚನೆ ಮಾಡ್ತದೆ. ಅದು ಹೊರತು 3 ಲಕ್ಷ ರೂಪಾಯಿದ್ದು ರಮಾ ಗೋವಿಂದ ಪ್ರಶಸ್ತಿ ಅಂತ ಹೆಸರು. ಆ ಮೊದಲ ಪ್ರಶಸ್ತಿಯನ್ನು ನಮ್ಮ ಹರೇಕಳ ಹಾಜಬ್ಬರು ತಗೊಳ್ತಾರೆ. ಎಲ್ಲ ಸಂಸ್ಥೆಗಳವರು ಪ್ರಶಸ್ತಿ ನೋಡುವಾಗ ಅವರ ಜಾತಿಯನ್ನು ನೋಡಲಿಲ್ಲ, ಅವರ ಧರ್ಮವನ್ನು ನೋಡಲಿಲ್ಲ, ಅವರ ಬದುಕನ್ನು ನೋಡಲಿಲ್ಲ, ಅವರ ಅಲ್ಲಿರುವಂಥ ಶ್ರೀಮಂತಿಕೆಯನ್ನು ನೋಡಲಿಲ್ಲ, ಅವರ ನಿಷ್ಕಲ್ಮಶವಾದ ಸೇವೆಯನ್ನು ನೋಡಿದರು. ಇದು ಅವರು ಸಲ್ಲಿಸಿದಂಥ ನಿಷ್ಕಲ್ಮಶವಾದ ಸೇವೆಗೆ ಗೌರವ ಒಂದು ಕಡೆ ಆದರೆ, ಒಬ್ಬ 2 ಅಕ್ಷರ ಬರೆಯುವಂಥ ಮನುಷ್ಯ, ಶಾಲೆ ಬಾಗಿಲು ನೋಡದಂಥ ಒಬ್ಬ ಮನುಷ್ಯ, ಒಂದು 3 ಯೂನಿವರ್ಸಿಟಿಗಳಿಗೆ ಪಠ್ಯವಸ್ತು ಆಗುವುದಾಗಿದ್ರೆ ಇದು ಒಂದು ರೀತಿಯ ಪವಾಡ. ನಮ್ಮ ಹರೇಕಳ ಹಾಜಬ್ಬರವರು ಕರ್ನಾಟಕದ 3 ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯವಸ್ತು ಆಗಿದ್ದಾರೆ. ಇದಕ್ಕಿಂತ ಹೆಚ್ಚು ನಮಗೆ ಇನ್ನೇನು ಬೇಕು ಹೇಳಿ? ದಾವಣಗೆರೆ, ಕುವೆಂಪು, ಮಂಗಳೂರು ವಿಶ್ವವಿದ್ಯಾನಿಲಯಗಳು ಪಠ್ಯವಾಗಿ ಅವರ ಯಶೋಗತೆಯನ್ನು ಸ್ವೀಕಾರ ಮಾಡಿದೆ.
ಕರ್ನಾಟಕದಲ್ಲಿ 8ನೇ ತರಗತಿಯಲ್ಲಿ ತುಳುವಿಗೆ ಹಾಜಬ್ಬರ ಪಠ್ಯ ಇದೆ. ಆ ಪಠ್ಯವನ್ನು ಬರೆದವರು ಅವರ ಮಿತ್ರ, ಅವರ ಈಗಿನ ಅಧಿಕೃತ ಆಪ್ತ ಸಹಾಯಕ ಗುರುವಪ್ಪ ಎನ್ ಟಿ ಬಾಳೆಗುಣಿಯವರು. ಕೇರಳದಲ್ಲಿ 8ನೇ ತರಗತಿಗೆ ಕನ್ನಡ ಪಾಠ ಇದೆ ಅವರ ಬಗ್ಗೆ. ಕನ್ನಡ 10ನೇ ತರಗತಿಗೆ ಸಾಮಾಜಿಕ ವಿಜ್ಞಾನದಲ್ಲಿ ಅವರ ಪಾಠ ಇದೆ. 5 ಈ ಇಂಟರ್ ಸ್ಟೇಟ್ಗಳಲ್ಲಿ ಅವರು ಸಬ್ಜೆಕ್ಟ್ ಆಗಿದ್ದಾರೆ, ಮಕ್ಕಳು ಓದುವಂಥ ಸಬ್ಜೆಕ್ಟ್ ಆಗಿದ್ದಾರೆ. ಕೇರಳದ ಗಡಿ ಪ್ರದೇಶದಲ್ಲಿ ಒಂದು ಶಾಲೆ ಇದೆ, ವಿದ್ಯಾವರ್ಧಕ ಸಂಘ ನಡೆಸುವಂಥ ಮಿಯ ಪದವಿನಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಹರೇಕಳ ಹಾಜಬ್ಬರ ಹೆಸರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯ ಉದ್ಘಾಟನೆ ಆಗ್ತದೆ. ಬಹುಶಃ ಹರೇಕಳ ಹಾಜಬ್ಬರ ವಸ್ತು ಸಂಗ್ರಹ ಇರೋದು ಒಂದೇ ಒಂದು ಶಾಲೆ ಅಂದರೆ ಅದು ಕೇರಳದಲ್ಲಿದೆ, ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಿಯ ಪದವಿಯಲ್ಲಿದೆ. ಇದು ನಮ್ಮ ನಿಜವಾದ ಒಬ್ಬ ಸಮಾಜ ಸೇವಕರಿಗೆ ಸಲ್ಲುವಂಥ ಗೌರವ ಅಂತ ನಾನು ತಿಳ್ಕೊಳ್ತೇನೆ. ಹಾಜಬ್ಬರದ್ದು ನೀವೆಲ್ಲ ನೋಡ್ತೀರಿ, ಈಗ ಸ್ವಲ್ಪ ಕೂತ್ಕೊಳ್ತಾರೆ, ಇಲ್ಲಾಂದ್ರೆ ಬಹಳ ಕಷ್ಟ ಇತ್ತು ಅವ್ರನ್ನ ಕೂರಿಸಲಿಕ್ಕೆ. ಕೂತ್ಕೊಳ್ಳುವಂಥ ಜಾಯಮಾನ ಅಲ್ಲ. ನಾನು ಅವರ ಮನೆಗೆ ಹೋದದ್ದು 2004 ಸೆಪ್ಟೆಂಬರ್ 15ನೇ ತಾರೀಕಿಗೆ. ನನಗೆ ಒಬ್ಬರು ಉನ್ನತ ಅಧಿಕಾರಿಯವರು ಹಾಜಬ್ಬರನ್ನು ತೋರಿಸಿಕೊಟ್ಟಿದ್ದರು. ಡಾಕ್ಟರ್ ಶಿವಾನಂದ ಮೂರ್ತಿ ಅಂತೇಳಿ ಅವರು ಆಗ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದರು. ನಾನು ಮತ್ತು ನನ್ನ ಮಿತ್ರರು 4 ಮಂದಿಯನ್ನು ಕರ್ಕೊಂಡು ಹೋದೆ. ಅವರ ಮನೆ ಅದು ಮನೆಯ ಥರ ಇರಲಿಲ್ಲ, ಒಂದು ಜೋಬಡಿ ಥರ ಇತ್ತು. ತುಳುವಿನಲ್ಲಿ ಒಂದು ಮಾತಿದೆ, ಕಕ್ಕೆ ನೋಡ 300 ಮುಖಂಜರು ಇಡ್ಬೋದು, ಆ ರೀತಿಯಲ್ಲಿ ಇತ್ತು. ಒಂದು ಚೇರ್ ಇರಲಿಲ್ಲ, ಒಂದು ಮುಕ್ಕಾಲಿಗೆ ಇರಲಿಲ್ಲ, ಬೆಂಚಿ ಇರಲಿಲ್ಲ. ಇಂಥ ಪರಿಸ್ಥಿತಿ ಇದ್ದರೂ ಅವರ ಮನಸ್ಸು ವಿಭಿನ್ನವಾಗಿತ್ತು. ಅವರ ಇವತ್ತಿನ ಕೌಟುಂಬಿಕ ಪರಿಸ್ಥಿತಿ ನೋಡಿದರೂ ಬಹಳ ಚಿಂತಾಜನಕವಾಗಿದೆ. ಆದರೆ ಅವರ ಮನಸ್ಸು ಯಾವತ್ತೂ ಅಕ್ಷರದ ಕಡೆಗೆ ಇದೆ. ನಾವೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳೋಣ. 4 ಮಾಧ್ಯಮ ಮಿತ್ರರು ಅವರು ಶಾಲೆಗೆ ಓದುವುದು. ಶಾಲೆಯಲ್ಲಿ ನಾನು ಬೋರ್ಡಲ್ಲಿ ನೋಡ್ತೇನೆ, 10 ಪ್ಲೇಟ್ ಕೊಟ್ಟವರು ಬೋರ್ಡಲ್ಲಿ ಹೆಸರು ಬರೆದಿದ್ದಾರೆ, ದಾನಿಗಳ ಹೆಸರು ಬರೆದಿದ್ದಾರೆ. ಆದರೆ SDMC ಅಧ್ಯಕ್ಷನಾಗಿ ಅವರ ಹೆಸರನ್ನು ಎಲ್ಲೂ ಬರೆಕೊಳ್ಳಿಲ್ಲ. ಬಹುಶಃ ಇನ್ನೊಬ್ಬ ವ್ಯಕ್ತಿ ಆಗಿದ್ರೆ ದಾನಿಗಳ ಹೆಸರನ್ನು 100 ದಾನಿಗಳಿದ್ರೆ ಅದನ್ನು 10 ಬೋರ್ಡ್ ಮಾಡ್ತಾ ಇದ್ರು, 10 ಬೋರ್ಡ್ ಮಾಡಿ ಬೇರೆ ಬೇರೆ ಹಾಕ್ತಾ ಇದ್ರು. 11 ಹೆಸರುಗಳಲ್ಲಿ ಇವರದ್ದು ಬರೆಸ್ಕೊಳ್ತಾ ಇದ್ರು, 11 ಕಡೆಗಳಲ್ಲಿ ಇವರ ಹೆಸರು ಅಂತ ಮನೋಸ್ಥಿತಿ. ಆದರೆ ಹಾಜಬ್ಬರದ್ದು ಇವತ್ತಿಗೂ ಅವರು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿದ್ದರು, ಈಗಲೂ ಆಗಿದ್ದರು. ಅವ್ರದ್ದು ಹೆಸರು ಎಲ್ಲೂ ಇಲ್ಲ. ನಾನು ಒಂದು ಮಾತು ಇದರಲ್ಲಿ ಹೇಳಬೇಕು, ಮಾನ್ಯ ಶಾಸಕರು ಇಲ್ಲೇ ಇದ್ದಾರೆ, ಅವರಿಗೆ SDMC ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ, ಅದೇ ರೀತಿ ಈಗ ಪ್ರೌಢಶಾಲೆ SDMC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಉದಾರತೆಯನ್ನು ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಊರಿನಲ್ಲಿ ಅವರಿಗೆ ಸ್ವಲ್ಪ ಸಹಕಾರ ಕಡಿಮೆ ಇದೆ, ಭವಿಷ್ಯದಲ್ಲಿ ಆ ಸಹಕಾರ ಜಾಸ್ತಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹರೇಕಳ ಹಾಜಬ್ಬ ಇವತ್ತು ಒಂದು ಗ್ರಾಮಕ್ಕೆ, ಒಂದು ತಾಲೂಕಿಗೆ, ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ ಸೀಮಿತವರದಲ್ಲ. ಇವತ್ತು ತಾಲೂಕಿನವರು ನನ್ನ ತಾಲೂಕಿನವರು ಅಂತ ಹೇಳ್ತಾರೆ ಹಾಜಬ್ಬರ ಪರಿಚಯ ಮಾಡುವಾಗ, ಜಿಲ್ಲೆಯವರು ನಮ್ಮವರು ಅಂತ ಹೇಳ್ತಾರೆ, ರಾಜ್ಯದವರು ನಮ್ಮವರು ಅಂತಾರೆ, ದೇಶದ ಮಟ್ಟಕ್ಕೆ ಹೋದ್ರು ಹಾಜಬ್ಬರು ನಮ್ಮವರು ಅಂತ ಈ ದೇಶ ಹೇಳ್ತದೆ. ನಾವು ಹೆಮ್ಮೆ ಪಡಬೇಕು. ಕಳೆದ 2-3 ವರ್ಷಗಳಿಂದ ಪದ್ಮ ಪ್ರಶಸ್ತಿಗಳ ಆಯ್ಕೆಯಲ್ಲಿ ಸ್ವಲ್ಪ ಭಿನ್ನತೆ ಇದೆ. ನಮ್ಮ ಸೂಲಗತ್ತಿ ನರಸಮ್ಮ ಇರ್ಬೋದು, ಅಥವಾ ಸುಗ್ರೀ ಬೊಮ್ಮನಗೌಡ ಇರ್ಬೋದು, ಜಾನಪದ ವಿದ್ವಾಂಸೆ, ಈ ಸಲದ ತುಳಸಿ ಗೌಡ ಇರಬಹುದು, ನಮ್ಮ ಜಿಲ್ಲೆಯವರೇ ಆದಂಥ ತೂಗು ಸೇತುವೆ ಸರದಾರ ಗಿರೀಶ್ ಭಾರದ್ವಾಜರು ಇಂಥ ಅಪರೂಪದ ಎಲೆಮರೆಯ ಕಾಯಿಗಳನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ಒಂದು ಒಳ್ಳೆಯ ಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಜಬ್ಬರ ಬಗ್ಗೆ ಮಾತಾಡ್ತಿದ್ರೆ ತುಂಬ ಮಾತಾಡ್ಬೋದು. ಇವತ್ತು ಶುಕ್ರವಾರ ಬೇರೆ, ನಾನು ತುಂಬ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಹಾಜಬ್ಬರು ಯಾರಿಂದಾಗಿಯೂ ದೊಡ್ಡವರಾಗಲಿಲ್ಲ, ಅದರ ಬಗ್ಗೆ ನನಗೆ ವ್ಯವಸ್ಥೆ ಇದೆ. ದೇವರು ಅವರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹರೇಕಳ ಪರಿಸರದಲ್ಲಿ ಕೋಟ್ಯಾಧೀಶರಿದ್ದಾರೆ, ಅವರ ಶಾಲೆ ನಡೆಸ್ಬೋದಾಗಿತ್ತು. ದೇವರ ಇಚ್ಛೆ ಏನಿತ್ತಂದರೆ ಹಾಜಬ್ಬ ಆ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆಗೆ ಕಾರಣಕರ್ತರಾಗಬೇಕು, ಆ ಸರ್ಕಾರಿ ಶಾಲೆ ಅಭಿವೃದ್ಧಿಯಲ್ಲಿ ಪಾಲ್ದಾರರಾಗಬೇಕು, ಆ ಮೂಲಕ ಆ ಪ್ರದೇಶದ ಮತ್ತು ಸುತ್ತಮುತ್ತಲಿನ ಬಡ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಅನ್ನೋದು ದೇವರ ಕನಸಾಗಿತ್ತು, ದೇವರ ಇಚ್ಛೆ ಆಗಿತ್ತು. ದೇವರು ಅದನ್ನು ಹಾಜಬ್ಬರ ಮೂಲಕ ಮಾಡಿಸಿದ್ದಾರೆ. ಅವರ ಜೊತೆಯಲ್ಲಿ ಪಕ್ಕದಲ್ಲಿ ನಿಲ್ಲಲಿಕ್ಕೆ ನನಗೂ ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಹರೇಕಳ ಹಾಜಬ್ಬ ಶಾಲೆ ತಂದ್ರಲ್ಲ, ಶಾಲೆ ತಂದು ಶಾಲೆಯನ್ನು ಬಿಟ್ಟಾಗಲಿಲ್ಲ. ನಮ್ಮಲ್ಲಿ ಒಂದು ಸಾಮಾನ್ಯವಾಗಿ ನಾಡಿನಲ್ಲಿದೆ, ನಮ್ಮ ಸಮಾಜದಲ್ಲಿ ಎಷ್ಟೋ ಮಂದಿ ಈ ಭಾಗ್ಯ ಕಡಿಮೆ ಇರುವಂಥ ದಂಪತಿಗಳಿರ್ತಾರೆ. ಅವ್ರು ಏನು ಮಾಡ್ತಾರೆ,
2 ವರ್ಷ 3 ವರ್ಷ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ವೈದ್ಯಕೀಯ ಸಲಹೆ ತಗೊಳ್ತಾರೆ, ಆಗೋದಿಲ್ಲ. ಮುಂದೆ ಅವ್ರು ಏನು ಮಾಡ್ತಾರೆ ಅಂದರೆ ಯಾರದೋ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ದತ್ತು ತಗೊಳ್ತಾರೆ. ಯಾವತ್ತೂ ಆ ದತ್ತು ತಗೊಂಡಂಥ ಪತಿ ಪತ್ನಿ ಅಥವಾ ದಂಪತಿಗಳು ಯಾರ ಮುಂದೆಯೂ ಆ ಮಗು ದತ್ತು ಮಗು ಅಂತ ಹೇಳುವುದಿಲ್ಲ. ಅದು ನನ್ನ ಮಗು ಅಂತ ಹೇಳ್ತಾರೆ. ನನ್ನ ಮಗು ಅಂತೇಳಿ ಅತೀ ಉತ್ಕೃಷ್ಟ ರೀತಿಯಲ್ಲಿ ಸಾಕ್ತಾರೆ, ಪೋಷಣೆ ಮಾಡ್ತಾರೆ, ಶಿಕ್ಷಣ ಕೊಡ್ತಾರೆ, ಅದು ಆರೋಗ್ಯ ಕಾಳಜಿ ವಹಿಸ್ತಾರೆ, ಒಳ್ಳೆಯ ನಾಗರಿಕನಾಗಿ ಮಾಡ್ತಾರೆ. ಆದರೆ ತಪ್ಪಿಯು ನನ್ನ ದತ್ತುಪುತ್ರಿ ನನ್ನ ದತ್ತುಪುತ್ರ ಅಂತ ಆ ದಂಪತಿಗಳಿಗೆ ಹೇಳುವುದಿಲ್ಲ. ಹಾಜಬ್ಬರು ಮಾಡಿದ ದೊಡ್ಡ ಕೆಲಸ ಅಂದರೆ ಅದೇ. ಮಾನ್ಯ ಆಗಿನ ಕಾಲದ ಶಾಸಕರು ಮಾನ್ಯ UT ಖಾದರ್ ಅವರ ತಂದೆಯವರ ಹತ್ರ ಹೋದರು. ಅವರು ನಾನು ಪರ್ಮಿಷನ್ ಕೊಡಿಸ್ತೇನೆ ಮನೆ ಹತ್ರ ಪರ್ಮಿಷನ್ ಕೊಡಿಸಿದ್ರು. ಆಗಿನ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಕೂಡ ಅವರಿಗೆ ಸಹಕಾರ ಮಾಡಿದರು. ಶಾಲೆ ತಂದರು. ಶಾಲೆ ನಂತರ ಅದು ಸರ್ಕಾರಿ ಶಾಲೆ ನಂದಲ್ಲ ಅಂತ ಬಿಟ್ಟು ಹಾಕಲಿಲ್ಲ. ಈ ದಿನದವರೆಗೂ ಈ ಕ್ಷಣದವರೆಗೂ ಆ ಶಾಲೆ ನಂದು ಅಂತ ಪ್ರೀತಿ ಮಾಡಿದರು. ಆ ಶಾಲೆಗೆ ದಾನಿಗಳ ಮೂಲಕ ಸುಮಾರು 55ರಿಂದ 60 ಲಕ್ಷವ ಸಾವಿರವ ಲಕ್ಷ 55ರಿಂದ 60 ಲಕ್ಷ ರೂಪಾಯಿಯನ್ನು ದಾನಿಗಳ ಮೂಲಕ ಸಂಗ್ರಹ ಮಾಡಿದರು. ತಮ್ಮ ಪ್ರಶಸ್ತಿಯ ದುಡ್ಡನ್ನು ಕೊಟ್ಟು ಆ ಶಾಲೆಗೆ 1 ಎಕರೆ 33.5 ಸೆಂಟ್ಸ್ ಜಮೀನು ಪಡೆದು. ಎಂಥ ಪುಣ್ಯಾತ್ಮ ನೋಡಿ. ಈ ಮನಸ್ಸಿಗೆ ನಾವು ಸೆಲ್ಯೂಟ್ ಪಡೆದೆ ಚಲನಚಿತ್ರ ನಟರಿಗೆ, ಕ್ರಿಕೆಟ್ ಪ್ಲೇಯರ್ಸ್ಗೆ, ಕಬಡ್ಡಿ ಹೀರೋಗಳಿಗೆ ನಮಸ್ಕಾರ ಕೊಟ್ಟರೆ ಏನಿಲ್ಲ, ಇಂಥವರಿಗೆ ಸೆಲ್ಯೂಟ್ ಕೊಡಬೇಕು. ಸೇನೆ ಮಾಡುವಂಥ ಕೆಲಸ ಒಂದು ರೀತಿ ಪುಣ್ಯದ ಕೆಲಸ ಆದರೆ ಹಾಜಬ್ಬರಂಥವರು ಮಾಡುವ ಕೆಲಸ ಕೂಡ ಅಷ್ಟೇ ಪವಿತ್ರವಾದ್ದು. ಅದಕ್ಕೆ ನಿಮ್ಮದು ಯಾವತ್ತೂ ಗೌರವ ಇರಬೇಕು. ಹಾಜಬ್ಬರು ಯಾವತ್ತೂ ಪ್ರಶಸ್ತಿ ಅಂತ ಹೋಗಲಿಲ್ಲ, ಪ್ರಶಸ್ತಿ ಬರ್ತಾ ಇದೆ. ನಾನು ವಿಮಾನದ ರೆಕ್ಕೆ ಸರಿಯಾಗಿ ನೋಡಲಿಲ್ಲ. ಹಾಜಬ್ಬರು 3000 ಸಾರಿ ವಿದೇಶಕ್ಕೆ ಹೋಗಿದ್ದಾರೆ ಅತಿಥಿಯಾಗಿ. 4ನೇ ಸಲ ದೇವರು ನಡೆಸಿಕೊಟ್ರೆ ಮತ್ತೆ ಮಾರ್ಚ್ 20ಕ್ಕೆ ಅವರು ದುಬೈಗೆ ಹೋಗ್ತಾರೆ ಅತಿಥಿಯಾಗಿ. ಇದು ನನಗೆ ಬಹಳ ಹೆಮ್ಮೆಯ ವಿಷಯ. ನಾನು ಯಾಕೆ ಖುಷಿ ಪಡಬೇಕು? ನನಗೊಬ್ಬರು ಹಿರಿಯ ಅಧಿಕಾರಿ ಹೇಳಿದರು, ಬಾಳೆಪಣಿ ನಿಮಗೆ ಖುಷಿ ಆಯಿತಾ ಅಂತ. ಸರ್, ನಾನು ಖುಷಿ ಪಡೆದು ಇನ್ಯಾರು ಖುಷಿ ಪಡಬೇಕು? ಅವರ ಮನೆಯ ಪರಿಸ್ಥಿತಿ ಹೀಗೆ ಇದೆ. ಹಾಗಾಗಿ ಅವರಿಗೆ ಪದ್ಮಶ್ರೀ ಅಂದರೆ ಏನು ಗೊತ್ತಿಲ್ಲ, ಅವರ ಕುಟುಂಬದ ಸದಸ್ಯರಿಗೆ ಪದ್ಮಶ್ರೀ ಅಂದರೆ ಏನು ಗೊತ್ತಿಲ್ಲ. ಪದ್ಮಶ್ರೀ ಅಂದರೆ ಏನಂತ ಗೊತ್ತಿರುವುದು ನನಗೆ ಮಾತ್ರ. ನಾನು ಖುಷಿ ಪಡೆದು ಇನ್ನಾರು ಖುಷಿ ಪಡಲಿ ಅಂತ ಕೇಳಿದೆ. ನಾನು ಯಾವತ್ತು ಅರೇಕಲ ಹಾಜಬ್ಬರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತು, ಆವತ್ತಿನಿಂದ ಇವತ್ತಿನವರೆಗೂ ಅವರ ಪ್ರಶಸ್ತಿಗಳು ಸಿಕ್ಕಿತಲ್ಲ, ಪದ್ಮಶ್ರೀ ಮಟ್ಟಕ್ಕೆ ಏರಿದ್ರಲ್ಲ, ಅದು ನನ್ನ ಪುಣ್ಯ. ನಾನು ಈ ವೃತ್ತಿಗೆ ಇಷ್ಟಪಟ್ಟು ಬಂದವನು. ನಾನು ಈ ವೃತ್ತಿಗೆ ಬಂದು ಸಾರ್ಥಕ ಆಗಿದೆ. ನನಗೆ ಒಬ್ಬರು ಹಾಜಬ್ಬರು ಸಿಕ್ಕಿದ್ದಾರೆ, ಇನ್ನೂ ಒಂದಷ್ಟು ಹಾಜಬ್ಬರು ನನಗೆ ಸಿಗಲಿ ಅಂತ ಹೇಳ್ತಾ ನನ್ನನ್ನು ಇಷ್ಟರವರೆಗೆ ಕೇಳಿಸಿಕೊಳ್ಳೋದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿದ್ದಾರೆ ಈ ರೀತಿಯ ಒಂದು ಸಾಧನೆಯನ್ನು ನಮ್ಮ ಒಟ್ಟಿಗೆ ಬಂಧಿಸ್ತಾರೆ. ಇವರಿಗೆ ಜೋರಾದ ಚಪ್ಪಾಳೆ ಅವರನ್ನು ಅಭಿನಂದಿಸಬೇಕು. SDMC ಅಧ್ಯಕ್ಷರು, ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋಹನ್ ಅವರು ಎರಡೂ ಮಾತಾಡ್ತಾರೆ ಅಂತೇಳಿ ವಿನಂತಿ ಮಾಡ್ತಿದ್ದೆ. ಸರ್, ನಮಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಿನ್ನೆ ನಾವು ಮಾತಾಡುವಾಗ ವೈಸ್ ಚಾನ್ಸಲರ್ ಅವ್ರು ಹೇಳಿದ್ದೇವೆ, ಕೇವಲ 10 ನಿಮಿಷದಿಂದ ನಿಮ್ಗೆ ಬಿಡ್ತೇವೆ ಅಂತ. ಈಗ 1 ಗಂಟೆ ಆಯಿತು. ಆದರೆ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ದೇವೆ. ಜೊತೆಗೆ ನಮ್ಮ ಶಾಸಕರು ಇವತ್ತು ಅತ್ಯವಶ್ಯಕವಾದ ಅವರ ಕುಟುಂಬದ ಒಂದು ಕಾರ್ಯಕ್ರಮ ಕಾಸರಗೋಡಲ್ಲಿ, ಅದನ್ನೆಲ್ಲ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ನಿನ್ನೆಲ್ಲ ಮೊನ್ನೆ ಒಂದು 4.25 ಕೋಟಿಯ ಒಂದು ತಾಲೂಕು ಪಂಚಾಯತ್ ಉದ್ಘಾಟನೆ ಕಾರ್ಯಕ್ರಮ, ಅದರಲ್ಲಿ 6 ಜನ ಶಾಸಕರು, 1 ಲೋಕಸಭಾ ಸದಸ್ಯರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಲವಾರು ಗಣ್ಯರು ಇದ್ದರು ಆ ಕಾರ್ಯಕ್ರಮದಲ್ಲಿ. ಆದರೆ ಆ ಎಲ್ಲ ಕಾರ್ಯಕ್ರಮಕ್ಕಿಂತ ಸಂತೋಷ ಆಗುವ ಒಂದು ಕಾರ್ಯಕ್ರಮ ಈ ಹಾಜಬ್ಬರವರಿಗೆ ಇನ್ನು 3 ಜನಕ್ಕೆ ಒಂದು ಪ್ರಶಸ್ತಿ ಕೊಡುವ ಕಾರ್ಯಕ್ರಮದಲ್ಲಿ ಭಾಳಷ್ಟು ಸಂತೋಷದಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೆವು. ಹಾಗಾಗಿ ನಮ್ಮ ಸುಬ್ರಹ್ಮಣ್ಯ ಎಡಪತ್ತರವರು ನಮಗೆ ಖಂಡಿತವಾಗಿ ಈ ಜಿಲ್ಲೆಗೆ ಹೆಮ್ಮೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 72 ವರ್ಷಗಳಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪರಶುರಾಮ ಸೃಷ್ಟಿಯಾಯಿನ ಈ ತುಳುನಾಡಲ್ಲಿ ಒಬ್ಬ ತುಳು ಮಾತಾಡುವವರು ವೈಸ್ ಚಾನ್ಸಲರ್ ಆಗಿ ಬಂದದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಇವತ್ತು ಹಾಜಬ್ಬರ ಬಗ್ಗೆ ಇನ್ನಿತರ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ನಮ್ಮ ಗುರುವಪ್ಪ ಬಾಲಪುಣಿಯವರು, ಖಂಡಿತವಾಗಿ ಗುರುವಪ್ಪ ಬಾಲಪುಣಿಯವರನ್ನು, UT ಫರೀದ್ರವರನ್ನು, 2 ಜನರ ಹೆಸರನ್ನು ಹಾಜಬ್ಬರು ಎಲ್ಲಿ ಹೋದರೂ ಎತ್ತದೆ ಬಿಡುವುದಿಲ್ಲ. ಹಾಗಾಗಿ ನಮ್ಮ ಹಾಜಬ್ಬರವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದ್ದು
ನಮಗೆಲ್ಲರಿಗೂ ಬಹಳಷ್ಟು ಸಂತೋಷ. ನಾವು ನಮ್ಮ UT ಖಾದರ್ ಅವರಿಗೆ ಡೆಲ್ಲಿಯಲ್ಲಿ ಪ್ರಶಸ್ತಿ ಸಿಕ್ಕುವಂಥ ಕಾರ್ಯಕ್ರಮ ಇತ್ತು. ನಾವೆಲ್ಲ ಸಾಲ ಮಾಡಿ 6 ಜನ ಫ್ಲೈಟಲ್ಲಿ ಹೋದದ್ದು ನಾವು ನೋಡಬೇಕಂತ ಆಶೆಯಲ್ಲಿ. ಆ ಪ್ರಶಸ್ತಿ ಕೊಡುವವರು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು. ಅವತ್ತು ಏನೋ ಒಂದು ಕಾರ್ಯಕ್ರಮಕ್ಕೆ ಅವರ ಅಗತ್ಯ ಹೋಗುವ ಕಾರಣದಿಂದ ನಮ್ಮ ಹಣಕಾಸು ಸಚಿವರಾದ ಜೇಟ್ಲಿ ಅವರು ಆ ಪ್ರಶಸ್ತಿಯನ್ನು ಕೊಟ್ಟದ್ದು. ನಾವೆಲ್ಲ ಸಾಲ ಮಾಡಿ ಫ್ಲೈಟಲ್ಲಿ 6 ಜನ ಹೋದದ್ದು, ಫ್ಲೈಟ್ ಟಿಕೆಟ್ ಮಾಡಿ ಇದನ್ನು ನೋಡಬೇಕಂತ. ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. 1 ಕಿಲೋಮೀಟರ್ ದೂರ ನಿಲ್ಲಬೇಕು. ಅಂಥ ಜಾಗದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಿಗೆ ಒಂದು ಪ್ರಶಸ್ತಿ ಸಿಕ್ಕುವಾಗ ನಮಗೆ ಅಂಥ ಒಂದು ಜನ ಇಲ್ಲಿ ವೇದಿಕೆಯಲ್ಲಿ ಆಜಪ್ಪರಿಗೆ ಪ್ರಶಸ್ತಿ ಕೊಡುವಾಗ ನಮ್ಮ ಜೊತೆಯಲ್ಲಿರೋದು ನಮಗೆ ಭಾಳಷ್ಟು ಸಂತೋಷ ಅಂತ ಈ ಸಂದರ್ಭ ಹೇಳಿಕೊಂಡು, ನಮ್ಮ ತ್ಯಾಗಮ್ರವರು, ಖಂಡಿತವಾಗಿ ತ್ಯಾಗಮ್ರವರು, ಮಲ್ಲೇಶ್ರವರು, ಇನ್ನು ಗೀತಾ ನಾಯಕರವರು, ಈ 3 ಜನರು ಶಿಕ್ಷಣದಲ್ಲಿ ಭಾಳಷ್ಟು ಕ್ರಾಂತಿ ಮಾಡಿದವರು. ಅವರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡೋದು ಭಾಳಷ್ಟು ಸಂತೋಷ. ಇದನ್ನು ನಮ್ಮ ಭದ್ರೇನಗರ ಶಾಲೆ, ಗಾಡಿಗದ್ದೆ ಶಾಲೆ, ಇನೋಲಿ ಶಾಲೆ ಜೊತೆಗೆ ಸರ್ಕಾರಿ ಪ್ರೌಢಶಾಲೆ, ಇದರ 4 ಶಾಲೆಯ ಮುಖ್ಯ ಉಪಾಧ್ಯಾಯರು, ಅಧ್ಯಾಪಕರು ಮತ್ತು STMC ಅಧ್ಯಕ್ಷರು, ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮ ಮಾಡಿದ್ದು. ಖಂಡಿತವಾಗಿ ಯಾರು ನಾವು 1 ರೂಪಾಯಿ ಕೊಟ್ಟಿಲ್ಲ. ಎಲ್ಲ ಆ 4 ಉಪಾಧ್ಯಾಯರು ಅಲ್ಲಿ STMC ಅವರು ಮಾಡಿದಂಥ ಕಾರ್ಯಕ್ರಮ. ನಾನು ಇವತ್ತು ಬಂದು ಕೂತದ್ದು ಮಾತ್ರ. ಅದಕ್ಕಾಗಿ 4 ಶಾಲೆಯ ಅಧ್ಯಕ್ಷರುಗಳಿಗೂ, ಮುಖ್ಯ ಉಪಾಧ್ಯಾಯರಿಗೂ, ಸದಸ್ಯರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಆಜಪ್ಪರವರ ಜೀವನ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಜೊತೆಗೆ ನಮ್ಮ ಸುಬ್ರಹ್ಮಣ್ಯ ಎಡಪಂತೆಯವರು, ನಮ್ಮ ವೈಸ್ ಚಾನ್ಸಲರ್ ಅವರು ಮಕ್ಕಳೇ ಮಾತಾಡಿದಂಥ 15 ನಿಮಿಷದ ಭಾಷಣಗಳು ಖಂಡಿತವಾಗಿ ನೀವು ಅದನ್ನು ಎಲ್ಲರೂ ಅಚ್ಚುಕಟ್ಟಿನಿಂದ ಕೇಳಿದ್ದೀರಿ. ಅವರು ಮಾತಾಡಿದಂಥ ಮಾತುಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಅಳವಡಿಸಿ ಮುಂದೆ ಹೋದರೆ ಸರ್ಕಾರಿ ಶಾಲೆಯಲ್ಲಿ ಕಲಿತ ಒಬ್ಬ ವ್ಯಕ್ತಿ ಇವತ್ತು ವಿಶ್ವವಿದ್ಯಾಲಯದ ಕುಲಪತಿ ಆಗೋದು ನಮಗೆ ಭಾಳಷ್ಟು ಸಂತೋಷ. ಕುಲಪತಿಯವ್ರಿಗೆ ಅಧ್ಯಕ್ಷರು ಈ ರಾಜ್ಯದ ರಾಜ್ಯಪಾಲರು ಅಧ್ಯಕ್ಷರು, ಅವರು ಸೆಕ್ರೆಟರಿ. ಒಂದು ರಾಜ್ಯಪಾಲರು ಮತ್ತು ಕಾರ್ಯದರ್ಶಿಗಳು ಒಂದೇ ಸಂಸ್ಥೆಯನ್ನು ಮುಂದೆ ತಗೊಂಡು ಹೋಗೋದು ಅದು ದೊಡ್ಡ ಒಂದು ಹುದ್ದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಈ ಶಾಲೆಯ ಗುರುವಪ್ಪ ಬಾಲೆಪುನಿಯವರಿಗೆ ಗೊತ್ತಿರ್ಬೋದು. ಈ ಶಾಲೆಯ ರೂವಾರಿಗಳು UT ಫರೀದ್ರವರು. ಖಂಡಿತವಾಗಿ ಅದರ ನಂತರ ತಟ್ಟಿ ಶಾಲೆ ಮಾಡಿ ನಮ್ಮ UT ಖಾದರ್ ಅವರು ಪ್ರಾರಂಭಿಸಿದರು. ಇವತ್ತು ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು ನಮ್ಮ ಶಾಸಕರಾದ UT ಖಾದರ್ ಅವರು. ಅವರು ಸಹ ಈಗ ಸುಬ್ರಹ್ಮಣ್ಯ ಎಡಪಂತರವರು ಒಂದು ಮಾತು ಹೇಳಿದರು, ಆಜಬ್ಬರು ಯಾವತ್ತೂ ನೆಗಾಡೋದು, ಕೋಪ ಬಂತಾರೆ, ಮನುಷ್ಯನಾದ ಮೇಲೆ ಕೋಪ ಬಂದೇ ಬರ್ತದೆ, ಆದರೆ ಆ ನೆಗೆಯಲ್ಲೂ ಕೋಪ ಇರ್ತದೆ. ಅದೇ ರೀತಿ ಸಹ ನಮ್ಮ ಎಡಪಂತಯ್ಯ ಸರ್ ಅವರೇ, ನಮ್ಮ UT ಖಾದರ್ ಅವರು, ನಾವು ಎಲ್ಲರೂ ಗಲಾಟೆ ಮಾಡಿದ್ರು, ಆ ಕೋಪ ಬಂದರೂ ಆ ನಗೆಯನ್ನು ಈ ರಾಜ್ಯದ ಜನರಿಗೆ ತೋರಿಸಿಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ UT ಖಾದರ್ ಅವರು. ಖಂಡಿತವಾಗಿ ಈ ರಾಜ್ಯದ ಸರ್ವ ಜನಾಂಗದ ಒಬ್ಬ ಶಾಂತಿಯ ಮೂರ್ತಿಯಿಂದ ಈ ರಾಜಕೀಯ ಜೀವನದಲ್ಲಿ ಅದು UT ಖಾದರ್ಗೆ ಕೊಡುವಂಥ ಪ್ರಶಸ್ತಿ ಖಂಡಿತವಾಗಿ ಕೊಡ್ತದೆ. ನಾನು ಹೇಳಿದಾಗೆ ಎರಡು ಸಲ ಕೇಂದ್ರದಲ್ಲಿ ಪ್ರಶಸ್ತಿ ಪಡೆದಂಥ ಒಬ್ಬ ನಮ್ಮ ಸಿಂಪಲ್ ಆಗಿ ನಮ್ಮ ಸಚಿವ. ರಾತ್ರಿ ಕೂಡ ನಾನು ಬೇರೆ ಒಂದು ವಿಷಯದಲ್ಲಿ ಜಗಳ ಮಾಡಿದ್ದೇನೆ, ಇವತ್ತು ನಾನು ಬರುವುದಿಲ್ಲ ಅಂತ ತಿಳ್ಕೊಂಡಿದ್ದೆ. ಆ ಎಲ್ಲ ಜಗಳಕ್ಕೂ ನೆಗಡಿಯೇ ಉತ್ತರ ಕೊಡೋದು. ಸಿಟ್ಟು ಬಂದರೂ ನೆಗಡಿಯೇ ಉತ್ತರ ಕೊಡುವಂಥ ಒಬ್ಬ ನಮ್ಮ ಶಾಸಕರು ನಮ್ಮ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ನಮಗೆ ಭಾಳಷ್ಟು ಸಂತೋಷ. ಅದಕ್ಕಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರು, ನಮ್ಮ ಗುರುವಪ್ಪ ಬಾಲೆಪುನಿಯವರು ಅವರ ಒಂದು ಇದನ್ನು ಕೇಳುವಾಗ ನಮಗೆ ಭಾಳಷ್ಟು ಸಂತೋಷವಾಯಿತು. ಇದು 3ನೇ ಬಾರಿ ಗುರುವಪ್ಪ ಬಾಲೆಪುನಿಯವರು ಈ ಶಾಲೆಗೆ ಭೇಟಿ ಕೊಟ್ಟದ್ದು. ಹಾಗಾಗಿ ನಾನು ಅವರನ್ನು ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸರ್ಕಾರಿ ಪ್ರೌಢಶಾಲೆ ಪಾವು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಅಧ್ಯಕ್ಷ ವಹಿಸಿದಂಥ ಫಿರೋಜ್ ಅವರೇ, ಉದ್ಘಾಟನೆ ಮಾಡಿದಂಥ VC ಅಂತ ಎಡಪಡಿತ ಅವರೇ, ಮುಖ್ಯ ಅತಿಥಿ ಬಾಬು ಮೋನಾಖಾನ್ ಅವರೇ, ನಮ್ಮ ಡಾಕ್ಟರ್ ಶಂಕರಾನಂದ್ ಅವರೇ, ನಮ್ಮ ಸದಸ್ಯರಂಥ ಹಸನ್ ಅವರೇ, ಈ ಕೇಂದ್ರ ಬಿಂದುವರ ರಾಜ್ಯಪಾಲರು, ತ್ಯಾಗಮ್ಮ ಅಷ್ಟೇ, ಟೀಚ್ ಅವರೇ, ಸಾದಿಕ್ ಅವರೇ, ಸುಂಕರ್ ಅವರೇ, ಮಜೀದ್ ಅವರೇ, ಮಲ್ಲೇಶ್ ಅವರೇ, ಬಹುಶಃ ಹಾಜಬ್ಬರಿಗೆ ಸನ್ಮಾನ ಕಾರ್ಯಕ್ರಮ ಬಹುಶಃ ನಾನು ಪಾವು ಗ್ರಾಮಸ್ಥರನ್ನು, ಈ 4 ಶಾಲೆಯ ಮುಖ್ಯ ಶಿಕ್ಷಕರನ್ನು, ಅಭಿವೃದ್ಧಿ ಸಮಿತಿ ಅಧ್ಯಕ್ಷರನ್ನು, ಸರ್ವ ಸದಸ್ಯರನ್ನು, ವಿದ್ಯಾರ್ಥಿಗಳ ಹೆತ್ತರನ್ನು ಊರು ಅಭಿನಂದಿಸ್ತೇನೆ. ಬಹುಶಃ ಇವತ್ತು
ಆದ ಕಾರಣ ಇವತ್ತು ಒಂದೇ ಯಾಕೆಂದ್ರೆ ಎಲ್ಲರಿಗೂ ಕೂಡ ಗಡಿಬಿಡಿ. ನಾನು ಕೂಡ ಅಜ್ಜ ಪರವಾಗಿ ಅಲ್ಲಲ್ಲಿ ಮಾತಾಡ್ತಾ ಇದ್ದೆ, ಹಿಂದೆ ಕೂಡ ಇಲ್ಲಿ ಮಾತಾಡಿದ್ದೇನೆ. ಸೊ ಮತ್ತೆ ಅದನ್ನು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಇವತ್ತು ವಿದ್ಯಾರ್ಥಿಗೆ ನಾನು ಹೇಳಿದೆ ಯಾಕೆಂತ ಹೇಳಿದ್ರೆ, ಇವತ್ತು ಈ ಶಾಲೆಯಲ್ಲಿ ಇವತ್ತು ನಾವು ಸನ್ಮಾನ ಮಾಡುವುದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಅದು ಹಾಜಬ್ಬರಿಗೆ ಇಲ್ಲಿ ಗೌರವ ಸಿಕ್ಕಬೇಕಾದ್ರೆ ಅವರು ಆಲ್ರೆಡಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಆಲ್ರೆಡಿ. ಆದರೆ ಅವ್ರನ್ನ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿ ನಾವು ಇವತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದದ್ದು, ಜಿಲ್ಲಾ ಮಟ್ಟದ ಪ್ರಶಸ್ತಿ ಸೇವೆ ಮಾಡಿದವರು ನಿಮ್ಮ ಮುಂದೆ ಯಾಕೆ ತೋರಿಸ್ತೀವಿ ಅಂತ ಹೇಳಿದ್ರೆ, ನಿಮ್ಗೊಂದು ಪ್ರೇರಣೆ ಶಕ್ತಿ ಆಗಬೇಕು. ನಿಮ್ಮೊಂದು ಪ್ರೇರಣೆ ಶಕ್ತಿ ಆಗಿದ್ದುಕೊಂಡು ಭವಿಷ್ಯದಲ್ಲಿ ನೀವು ನೋಡುವಾಗ ನಿಮ್ಮ ಪ್ರತಿಯೊಬ್ಬರ ಮನಸ್ಸಿಗೆ ಕೂಡ ನಾನು ಕೂಡ ಭವಿಷ್ಯದಲ್ಲಿ ಇಂಥ ದೊಡ್ಡ ಸ್ಥಾನಕ್ಕೆ ಹೋಗಬೇಕೆಂದ ಮನೋಭಾವನೆಗೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಅದನ್ನು ನೀವು ಯಶಸ್ವಿ ಆಗಬೇಕು. ಮತ್ತು ಹಣದಿಂದಲೇ ಮಾತ್ರ ಇಷ್ಟಪಡೋದಲ್ಲ, ಹಣದಿಂದಲೇ ಮಾತ್ರ ಜನರ ಪ್ರೀತಿ ವಿಶ್ವಾಸ ಅಲ್ಲ. ನಿಮ್ಮ ಪ್ರೀತಿ ಮತ್ತು ಸೋದರತೆ ಮತ್ತು ಶ್ರೀಮಂತ ಸಾಮಾಜಿಕ ನೇತೃತ್ವ ಮತ್ತು ನಿಸ್ವಾರ್ಥ ಸೇವೆ ನಿಮ್ಮನ್ನೆಲ್ಲರೂ ಕೂಡ ಪ್ರೀತಿಸ್ತಾರೆ, ನಿಮ್ಮನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಬಹುಶಃ ಅದೊಂದು ಉದಾಹರಣೆ. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ನೆರೆಕರೆಯಲ್ಲಿ ತಾವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆ ಬೆರೆತುಕೊಂಡು ನಿಸ್ವಾರ್ಥವಾಗಿ ನಿಮ್ಮ ಮನೆಯ ಕೆಲಸ, ಪಕ್ಕದವರ ಕೆಲಸ, ಯಾರೆಲ್ಲ ಕಷ್ಟದಲ್ಲಿ ಇದ್ದಾರೆ ಅದು ನೀವು ದೊಡ್ಡವರಾಗಿ ಕೆಲಸ ಮಾಡಬೇಕಂತಲ್ಲ. ಸಣ್ಣವರಿದ್ದಾಗಲೇ ನಿಮ್ಮ ಮನೆಯಲ್ಲಿ ಇನ್ನೊಂದಿರಲಿ ಅವರ ಜೊತೆ ಬೆರೆತುಕೊಳ್ಳುವ ಮನೋಭಾವ ನಿಮ್ಗೆಲ್ಲರಿಗೂ ಬರಲಿ ಅಂತ ಹೇಳಿಕೊಂಡು ಬಹುಶಃ ಗುರುಪ್ಪ ಅವರಿಗೆ ನನ್ನ ಅಭಿನಂದನೆ ನಾನು ಇವತ್ತು ಸಲ್ಲಿಸಿ ನಾನು ಹೇಳಿದ್ದೆ. ಗುರುಪ್ಪ ಅವರು ಜೂನಿಯರ್ ಅಧ್ಯಾಪಕ. ಯಾಕೆ ಅಂತ ಹೇಳಿದ್ರೆ ಅವರ ಬಾಳೆಪುಣ್ಯಲ್ಲಿ ನಾನು ಶಾಸಕನಾಗಿದ್ದಾಗ ಅವರು ಖಾಲಿ ಜಾಗ ಬಿದ್ದಿತ್ತು, ಈಗ ವೇಸ್ಟ್ ಲ್ಯಾಂಡ್. ಅವರು ಅದನ್ನು ಕೂತ್ಕೊಂಡು ಅದನ್ನು ನೇಮಯೋಗ ಕೇಂದ್ರಕ್ಕೆ ಬರೆದು ನಂತರ ನಮ್ಮನ್ನೆಲ್ಲ ಕರೆಸಿ ಅನುದಾನ ಬಿಡುಗಡೆ ಮಾಡಿಸಿ ಇವತ್ತು ದೊಡ್ಡ ಮಟ್ಟದ ಗ್ರಾಮದ ಸಂಪತ್ತಾಗಿ ಮಾಡಿಬಿಟ್ಟಿದ್ದಾರೆ. ಒಂದು ಇಲ್ಲದೆ ಏನಾಗ್ತದೆ, ಇವತ್ತು ಆ ಗ್ರೌಂಡ್ ಇರ್ತಿರ್ಲಿಲ್ಲ. ಯಾರೇ ಮನೆಯಾಗ ಇವರು ಮಾಡ್ಬೋದು. ಅಲ್ಲಿಗೆ ಇವರು ಇವರಾಗಿ ಸಣ್ಣ ಮನೆಯಲ್ಲಿದ್ದು ಇಡೀ ಒಂದು ಎಷ್ಟು ಎಕರೆ 2 ಎಕರೆ 30 ಸೆಂಟ್ ಗ್ರಾಮದಲ್ಲಿದ್ದಂಥ ಸರ್ಕಾರಿ ಜಾಗ ಏನು ಕಂಪ್ಲೀಟ್ ಪಾಲು ಬಿದ್ದಿತ್ತ ಎಲ್ಲ ನಮ್ಮಿಂದ ಸಂಸದಿಂದ ಇನ್ನಿತರಿಂದ ಅನುದಾನ ಪಡೆದುಕೊಂಡು ಭಾಳ ಚಂದವಾದೊಂದು ಬ್ಯೂಟಿಫುಲ್ ಇವತ್ತೊಂದು ಗ್ರೌಂಡಲ್ಲಿ ಇವತ್ತು ನಾಲ್ಯದಲ್ಲಿ ಇವತ್ತು ನಿರ್ಮಾಣ ಮಾಡಿ ಅದನ್ನು ಆ ಊರಿನ ಸಂಪತ್ತಾಗಿ ಇವತ್ತು ಪರಿವರ್ತನೆ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಹೋದಾಗ ಬಹಳಷ್ಟು ವಿದ್ಯಾರ್ಥಿಗಳು ಆಡ್ತಾ ಇದ್ದಾರೆ. ಆಡ್ಲಿಕ್ಕೆ ಪ್ರಮುಖ ಕಾರಣ ಬಹುಶಃ ಗುರುಪಡದ ಸಾಮಾಜಿಕವಾದ ಚಿಂತನೆ ಗ್ರಾಮದಲ್ಲಿ ಈ ರೀತಿಯ ವ್ಯಕ್ತಿತ್ವ ಇದ್ರೆ ಬಹಳಷ್ಟು ಪ್ರಯೋಜನಕಾರಿ ಆಗ್ತದೆ. ನಿಮ್ಗೆಲ್ಲರಿಗೂ ಇದು ಪ್ರೇರಣೆ ಆಗಲಿ ಹೇಳಿ ದೀರ್ಘವಾಗಿ ಮಾತಾಡದೆ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ಅದು ಮಾತು ಮುಗಿಸಿದೆ. ಮತ್ತು ಹಾಜಬ್ಬರವರಿಗೆ ಪದ್ಮಶ್ರೀ ಬಂದಿದೆ, ಪದ್ಮಭೂಷಣ ಬರುವಂಥ ಅವಕಾಶ ಆಗಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಚ್ಚಳಿಯದ ಅಕ್ಷರ ಸಂತನ ಛಲ ಬಣ್ಣಿಸಲ ಸದಳ ನ್ಯೂಪಟ್ಪು ಎಂಬ ಪುಟ್ಟ ಹಳ್ಳಿಯಲ್ಲಿ ಬಾಳ ಪಯಣವು ಕಡು ಕಷ್ಟದಿಂದ ಸಾಗುತ್ತಿದ್ದರು. ಕಂಡ ಕನಸನ್ನು ನನಸಾಗಿಸಿದ ನ್ಯೂಪಟ್ಪು ಸರ್ಕಾರಿ ಪ್ರೌಢಶಾಲೆಯ ಸಾರಥಿಯಾದ ತಮಗಿದು ಅಭಿಮಾನದ ಸನ್ಮಾನ. ಚಿಂತನೆ ಮಾಡಿಕೊಳ್ಳುತ್ತದೆ ದತ್ತ ಉತ್ಸಾಹರಬಹುದು ನಮ್ಮ ವೈಭವದ ಚಪ್ಪಾಳೆ, ಅಭಿನಂದನೆಗಳ ಹೋಮಳೆ. ಸಾಮಾನ್ಯರೊಳಗಿದ್ದು ತಾವು ಅಸಾಮಾನ್ಯರೆನಿಸಿದ ರೀತಿ ಸರ್ವರಿಗೂ ನಿಮ್ಮ ಯಶೋಗಾಂತೆಯು ವಿಶ್ವವಿದ್ಯಾಲಯಗಳ ಪಠ್ಯ ವಿಷಯವಾದ ಹಿರಿಮೆ, ಅಕ್ಷರ ಹೃದಯ ಸವಿಯುಣಿಸಿದ ತಮಗೆ ಸಂದ ಬಿರುದು ಪುರಸ್ಕಾರಗಳಿಗೆ ಭಾರತ ಸರ್ಕಾರದ ಪ್ರಸ್ತುತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನಮ್ಮ ಬಳಿಕ ಅವಿಸ್ಮರಣೀಯ ಕ್ಷಣಗಳನ್ನು ಪ್ರಶಸ್ತಿಗಳು ನಿಮ್ಮ ನಡೆಸಿದಾಗ ನೋಡುವ ಅನ್ಯ ಭಾವಕ್ಕೆ ನಮ್ಮ ಗಮನ ಅಕ್ಷರ ಸಂತ ಅಂತರ ಭಾವಗೀತ ಸಂತರನ್ನ ನಮ್ಮ ಒಂದು ನಾಡಿಗೆ ಪರಿಚಯಿಸಿದಂಥ ಉಚಿತಗಂಧ ಪತ್ರಿಕೆಯ ವರದಿಗಾರರು ಹಿರಿಯರು ಆಗಿರುವಂಥ ಗುರುಪ್ಪ ಮಾಡಿದ್ರು ಶಾಲ್ ನಾವು ಒಂದು ಫಲ ಪುಷ್ಪವನ್ನು ನಾವು ಗೌರವಿಸಿದ ಮಕ್ಕಳೇ. ಒಂದು ವರದಿಗಾರ ಅಥವಾ ಒಬ್ಬರ ಚಿಂತನೆಯಿಂದ ಒಂದು ವ್ಯಕ್ತಿ ಹೇಗೆ ಮೇಲೆ ಬರುವುದೆನ್ನುವುದಕ್ಕೆ ಇದು ಮೂಲ ಪ್ರೇರಣಾ ಶಕ್ತಿಯನ್ನು ದೂರದ ಚಪ್ಪಲಿಯೊಂದಿಗೆ ಗುರುಪುತ್ರವನ್ನು ನಾವು ಅಭಿನಂದಿಸಬೇಕಾಗ್ತದೆ. ಹೊಸದಿಗಂತ ಪತ್ರಿಕೆಯಾಗಿ ವರದಿಗಾರಿಕೆಯಲ್ಲಿರ್ಬೋದು ಎಲ್ಲ ವಿಚಾರಗಳನ್ನು ಸತ್ಯಾಸತ್ಯತೆಗಳನ್ನ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಂಡು ಅದರ ವರದಿಯನ್ನು ನೀಡಿದ ವಿಷಯದ ಗುರುಪ್ಪ ಬಾಳೆಪುಣಿಯವರು. ಈಗ ಮತ್ತೆ ನಾವು ಶಿಕ್ಷಕ ಪ್ರಶಸ್ತಿ ಇಲ್ಲ ಉತ್ತಮ ಶಿಕ್ಷಕ ಪ್ರಶಸ್ತಿ ನಾವು ಗೌರವಿಸುವಂತ
ಸಹ ಶಿಕ್ಷಕರಾಗಿ ಬಳಿಕ 5 ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಜವಾಬ್ದಾರಿ ನಿರ್ವಹಿಸಿದ್ದರು. ಹಳೆಯ ಕಟ್ಟಡವನ್ನು ನವೀಕರಣ, ಸಿಸಿ ಕ್ಯಾಮೆರಾ ಅಳವಡಿಸಿ ಭದ್ರತೆಯ ಜೊತೆಗೆ ಮಕ್ಕಳಿಗೆ ಉತ್ತಮ ಶೌಚಾಲಯ, ಕುಡಿಯುವ ನೀರು, ಮಕ್ಕಳಿಗೆ ಟ್ರ್ಯಾಕ್ ಸೂಟ್, ವಿವಿಧ ಸೌಲಭ್ಯಗಳನ್ನು ಒದಗಿಸಿದರು. ಇದೀಗ ಇಂತಹ ಒಬ್ಬ ಮಹಾನ್ ಶಿಕ್ಷಕರು ನಮ್ಮ ಪಾವೂರು ಸರ್ಕಾರಿ ಪ್ರೌಢಶಾಲೆ ಇಲ್ಲಿಗೆ 2019 ನವೆಂಬರ್ನಲ್ಲಿ ವರ್ಗಾವಣೆಯಾಗಿ ಬಂದಿರುವುದು ನಮ್ಮ ಪಾಲಿನ ಭಾಗ್ಯವಾಗಿದೆ. ಇನ್ನು ಮುಂದೆ ಇವರು ಇಂತಹ ಈಗ ಮತ್ತೊಬ್ಬರು ಸ್ವಯಂ ನಿವೃತ್ತಿ ಹೊಂದಿ ಶಾಲೆಯಿಂದ ಹಾಗೆ ವೃತ್ತಿಯಿಂದ ಬಿಡುಗಡೆಗೊಳಿಸಿದವರು ಈ ಗೀತಾಲಕ್ಷ್ಮಿ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಪಾವೂರು. ಇವರು ಹಾಸನದ ಅರಕಲಗೂಡು ದೊಡ್ಡವರು 1998ರಲ್ಲಿ ಸೇರಿಕೊಂಡು ಈಗ 31/1/2020 ಸ್ವಯಂ ನಿವೃತ್ತಿ ಹೊಂದಿ ಸುಮಾರು 25 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೀರಾ. ತಮ್ಮನ್ನು ನಾವು ಗೌರವಿಸಿದ್ದೇವೆ. ತಮ್ಮ ನಿವೃತ್ತ ಜೀವನದಲ್ಲಿ ನೀವು ನಮ್ಮ ಇಚ್ಛೆಯಂತೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ತಾವು ಮುಂದುವರಿಯುವಂಥದ್ದು ನಮ್ಮೆಲ್ಲರ ಕಾರ್ಯಕ್ರಮ. ಎಲ್ಲ ಮಕ್ಕಳು ಕೂಡ ತಮ್ಮ ನೆನಪಿನಲ್ಲಿ ಇರ್ತಾರೆ ಎನ್ನುವಂಥ ಒಂದು ಮಾತುಗಳಾಗಿದ್ದ ನಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸುವಂಥ ಎಲ್ಲರಿಗೂ ವಂದನೆಗಳು. ಅವರಿಗೆ ಮಾತಾಡ್ತಾರೆ, ನೀವು ಯಾವ ಮೌನ ಎಲ್ಲಿರಬೇಕು ಅವರಿಗೆ ನೀವು ಕೊಡುವಂಥ ಗೌರವ. ವಿದ್ಯಾರ್ಥಿಗಳೇ, ಈಗಲೇ ನಮ್ಮ ಕರ್ನಾಟಕದ ಮಂಗಳೂರು ಜಿಲ್ಲೆಯ ಉಳ್ಳಾಲ ಜಿಲ್ಲೆಯ ಅತ್ಯಂತ ಗೌರವದಿಂದ ನಮ್ಮ ಶಾಸಕರು ಇ.ಟಿ. ಫರೀದ್ ಅವರ ಪುತ್ರ ಇ.ಟಿ. ಖಾದರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ತಲೆಬಾಗಿಸ್ತೇನೆ. ಯಾಕೆಂದರೆ ನಾನು ಈಗಲೇ ನನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಕೊನೆ ಪಕ್ಷಗೆ ಒಬ್ಬ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ನಾನು ಯಾಕೆಂದರೆ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೊಬ್ಬ ಸಾಮಾನ್ಯ ಮನುಷ್ಯ, ಬಡತನ ಇದ್ದವನು. 2002 ಚುಟುಕದಲ್ಲಿ ಈ ಗ್ರಾಮದಲ್ಲಿ ನನ್ನ ಶಾಸಕರು ಇ.ಟಿ. ಫರೀದ್ ಅವರು ಈ ಗ್ರಾಮ ಪಂಚಾಯತಿಯ ಒಟ್ಟಾರದಲ್ಲಿ ಈ ಶಾಲೆ ಸರ್ಕಾರಿ ಹೈಸ್ಕೂಲನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ತಾಲೂಕು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಈಗ ತಾಲೂಕು ಅಧ್ಯಕ್ಷರು ಅಲ್ಲ. ಯಾಕೆಂದರೆ ನನ್ನನ್ನು ಮೇಲೆ 2ನೇ ಸಲ, ಒಂದು ಸಲ ನನ್ನ ಚಿತ್ರ ಖುಷಿದ್ರು, 2ನೇ ಸಲ ಇವತ್ತು ನನಗೆ ಗೌರವಾನ್ವಿತ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಮುಖಾಂತರ ನನಗೆ ಸನ್ಮಾನ ಮಾಡಿದರು. ನನಗೆ ನನ್ನ ಶಾಸಕರ ಮುಖಾಂತರ ಸನ್ಮಾನ ಮಾಡಿದರು. ಈ ಜಿಲ್ಲೆ ಈ ಗ್ರಾಮದ ಅಧ್ಯಕ್ಷರು ಮತ್ತು ಈ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಈ 4 ಗ್ರಾಮದ ಶಾಲೆ STMC ಅವರಿಗೆ, 4 ಗ್ರಾಮದ ಶಾಲೆ ಮುಖ್ಯಸ್ಥರಿಗೆ ಮತ್ತು ಈ 4 ಗ್ರಾಮದ ವಿದ್ಯಾರ್ಥಿಗಳಿಗೆ ಇನ್ನು ಮುಂದಿನ ಬೇಲರಿಗೆ ಎಲ್ಲ ಈ ಗಣ್ಯಾತರು ನಿಮ್ಮನ್ನು ನನ್ನ ಸೋಲಿಸಿದ್ರು. ನನಗೆ ಭಾಳ ಬೇಜಾರಾಗ್ತದೆ, ಭಾಳ ದುಃಖ ಆಗ್ತದೆ. ಈಗಲೇ ನನ್ನ ಹೇಳಿದರು, ಎಡಪಡ್ತೆ ಅವರು ಹೇಳಿದರು, ನಾನು 2 ಸಲ ಹೋಗುವ ಅವ್ರು ಸಿಕ್ಕಿಲ್ಲ, ಆದರೆ ನನ್ನನ್ನು ಅವ್ರು ಸನ್ಮಾನ ಮಾಡ್ತದ್ದು ಏತಿಕೆಯಲ್ಲಿ ಹೇಳಿದರು. ಆದರೆ ನಾನು ಏಕೆಂದರೆ ನನ್ನ ಇನ್ನು ಪರಿಸ್ಥಿತಿ ಬೇಕಾದರೆ ಸರ್ ಸ್ವಲ್ಪ ಮುಂದೆ ಹೋಗಿ ನಾನು ಕೈ ನೀಡಿದ್ದೇನೆ. ಅವರು ಕೂಡ ಮಾತಾಡಲಿಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಜಿಲ್ಲೆಯ ಉಪಕುಲಪತಿಯಾದ ನನ್ನ ಬಗ್ಗೆ ಅವರು ಒಂದು ಕಿವಿಮಾತು ಕೊಟ್ಟಿದ್ದರು. ನಾನು ಯಾಕೆಂದ ಅವರಿಗೆ ಸನ್ಮಾನವಾದ ರಾಜಗೋಪಾಲ ಒಬ್ಬ ಜಿಲ್ಲೆಯ ಶಾಸಕರು ಇದ್ದ ನಂತರ ಇಲ್ಲೇ ಇದ್ದ ಜಿಲ್ಲೆ ಮಂಗಳೂರು ಜಿಲ್ಲೆಯಲ್ಲೂ ಕೂಡ ಒಂದು ಕುಲಪತಿ ಇದ್ದ ಜಿಲ್ಲೆ. ಆ ಜಿಲ್ಲೆಯ ಒಂದು ವ್ಯಕ್ತಿ ನನ್ನ ಬಗ್ಗೆ ಮಾತಾಡುವಾಗ ನನ್ನ ದುಃಖ ಬಂತು. ಈ ಬಡತನ ಇದ್ದ ಮನುಷ್ಯನ ಕೈ ತೋರಿಸಿ ಮಾತಾಡಿದರಲ್ಲ, ಈ ಸಂದರ್ಭ ನಾನು ಏನು ಹೇಳಿ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಿಮಗೆಲ್ಲ ಚುಟುಕದಲ್ಲಿ ಮಾತಾಡಿ ನನ್ನನ್ನು ಗುರುವಪ್ಪ ಬಾಲಕನ ಹಲವರು ಸಂಘಟನೆಯಲ್ಲಿ ಮಾತಾಡಿ ಹೊಗಳಿದ್ರು, ನನ್ನನ್ನು ಹೊಗಳಿದ್ರು. ಇದು ನನ್ನ ಕನಸು ಕಂಡಿಲ್ಲ. ಇವತ್ತು ನೋಡಿ, ಭಾರತ ಸರ್ಕಾರ ನನ್ನ ಪದ್ಮಶ್ರೀ ಪ್ರಕಟ ಮಾಡುವ ಈಗ ಕೂಡ ನನಗೆ 2015ರಲ್ಲಿ ಒಬ್ಬ ಮಂಗಳೂರು ಜಿಲ್ಲಾಧಿಕಾರಿ ಇದ್ದರು, A.P. ಇಬ್ರಾಹಿಂ ಅಂತ. 2015ರಲ್ಲಿ ಅವರು ಸಣ್ಣ ಪ್ರಕಟಣೆ ಗೊತ್ತಿರ್ಬೋದು. ಆ ಕನಸು ನನ್ನ ಜೀವಮಾನದಲ್ಲಿ ಕನಸುಗಳು ಕಾಣಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನನ್ನನ್ನು ನಿಮ್ಮ ಈ ಜಿಲ್ಲೆಯ ಒಬ್ಬ ಸಾಮಾನ್ಯ ಮನುಷ್ಯ, ಬಡತನ ಇದ್ದವನು, ಬೇರೆ ಬೇರೆ ದೇಶದಲ್ಲಿ ಇವತ್ತು ಕೂಡ ಸನ್ಮಾನ ಮಾಡಿದರೆ ನನಗೆ ಈಗ ದೇಶದಲ್ಲಿ ಕೂಡ ನನಗೊಂದು
ರೋಗಿಯಾಗಿದ್ದೆ, ನಿಮ್ಮ ಇದರಲ್ಲಿ ಕಷ್ಟ ಆಗಿ ಗೊತ್ತಿದ್ದು ರೋಗಿಯಾಗಿದ್ದೆ. ನನ್ನ ಕುಟುಂಬ ಕೂಡ ರೋಗಿಯಾಗಿದ್ದರು. ನನಗೆ ಇವರು ಭಾಳ ಒಂದು ಡಾಕ್ಟ್ರು ಶಂಕರ್ ಆನಂದ್ ನನಗೆ ಆಗ ಒಂದು 3 ವರ್ಷ ಕೂಡ ಸಹಾಯ ಮಾಡಿದೆ. ಯಾಕೆಂದು ಹೇಳ್ತಾರೆ ನೋಡಿ, ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ನಮ್ಮ ಈ ಗ್ರಾಮದ ಬೆತ್ತಂಬಾಳಿಗೆ ಅವರನ್ನು ಕೂತ್ಕೊಂಡು ನನ್ನ ಮೇಲೆ ಹೊಗಳಿದರು. ಆಗ ಒಂದು 12 ಗಂಟೆ ರಾತ್ರಿಯಲ್ಲಿ ಕೂಡ ನನಗೆ ಅವರು ಸಹಾಯ ಮಾಡಿದರು. ಇದು ಯಾಕೆಂತ ಹೇಳ್ತಾರೆ, ನಾನು ಚುಟುಕದಲ್ಲಿ ನಾನು ಕಣ್ಣೀರು ಬರ್ತೇನೆ, ದುಃಖ ಬರ್ತೇನೆ, ನಾನು ಹೋಗಳುವಾಗ ನಾನೊಬ್ಬ ಬಡತನ ಇದ್ದಾನೆ. ಆದರೆ ನಿಮ್ಮ ಸೇವೆಗೆ ನಾನು ಏನಿಲ್ಲ, ನಿಮಗೆ ದೇವರು ಆಯುಸು ಸುಖ ಕೊಡಲಿ. ನನ್ನಂಥ ಬಡತನ ನಿಮ್ಮ ಗುತ್ತಿಗೆ ಮತ್ತೆ ಮಂಗಳೂರು ತಾಲೂಕು ಅಧ್ಯಕ್ಷರಿಗೆ, ಈ ಗ್ರಾಮದ ಅಧ್ಯಕ್ಷರಿಗೆ, ನನ್ನ ಶಾಸಕರಿಗೆ ಮತ್ತು ಜಿಲ್ಲೆಯ ಒಬ್ಬ ಪರಮಾಣಿಕ ಒಂದು ಕುಲಪತಿಗೆ ಅವರಿಗೆ ಮುಖಾಂತರ ಸನ್ಮಾನ ಮಾಡಿ ಎಲ್ಲ ಜಿಲ್ಲಾ ಈಗ ಪಾವೂರು ಗ್ರಾಮದ ನಾಗರಿಕರಿಗೆ ಕೂಡ ನಾನು ತಲೆಬಾಗಿಸಿ ನನಗೆ ಅವಕಾಶ ಕೊಟ್ಟ ಎಲ್ಲ ಮಾಧ್ಯಮ ಶರಣಾಗಿದ್ದೇನೆ. ಜೈ ಹಿಂದ್, ಜೈ ನಮಸ್ಕಾರ. ತಮ್ಮ ಚುಟುಕಾದ ಮಾತುಗಳ ಮೂಲಕ ತಮ್ಮ ಕಡಿಮೆ ಕೆಲಸ ಜಾಸ್ತಿ. ಅವರ ಕೆಲಸದಿಂದಾಗಿ ಇವತ್ತು 2001ರಲ್ಲಿ 1999-2000ರಲ್ಲಿ ನ್ಯೂ ಬಡಪನಲ್ಲಿ ಶಾಲೆ ಆಗಿದೆ. ಅವರ ಕಡಿಮೆ ಮಾತಿನಿಂದಾಗಿ ಅವರಿಗೆ 4 ಅತ್ಯುನ್ನತ ಪ್ರಶಸ್ತಿಗಳು ಬಂದಿವೆ. ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಹಾಗೆ 2004ರಲ್ಲಿ ಕನ್ನಡ ವರ್ಷದ ವ್ಯಕ್ತಿ ಪ್ರಶಸ್ತಿ, ಹಾಗೆ CNN IBN ಪ್ರಶಸ್ತಿ, ಹಾಗೆ ಈಗ ಪದ್ಮಶ್ರೀ ಪ್ರಶಸ್ತಿ. ಅದರೊಟ್ಟಿಗೆ 113ಕ್ಕಿಂತಲೂ ಹೆಚ್ಚು, ನನಗೆ ನಿನ್ನೆ ತನಕ ಲೆಕ್ಕ ಸಿಕ್ಕಿ 113ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳು ಬಂದಿದೆ. ಇಂಥ ಅದ್ಭುತ ವ್ಯಕ್ತಿ ನಮ್ಮ ಒಟ್ಟಿಗೆ ಜೋರಾದ ಸತ್ತಾಳೆಯನ್ನು ನಾವು ಗೌರವಿಸಬೇಕು. 1-2 ಪ್ರಶಸ್ತಿ ಬಂದವರೇ ನಾವು ಬೀಗುವಾಗ 114 ಪ್ರಶಸ್ತಿ ಬಂದವರು ಅವ್ರು ಬಾಗ್ತಿದ್ದಾರೆ, ಅವ್ರು ನೋಡಿ ಕೆಳಗೆ ಬಾಗ್ತಿದ್ದಾರೆ, ನಾವೆಲ್ಲ ಬೀಗ್ತಿದ್ದೇವೆ. ಇಂಥ ಅದ್ಭುತ ವ್ಯಕ್ತಿಯನ್ನು ಗೌರವಿಸಿದ್ದೇವೆ. ರಾಜಪ್ಪ ಸರ್, ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಸರಳ ವ್ಯಕ್ತಿ, ಸಜ್ಜನಿಕೆ, ಸ್ವಾರ್ಥರಹಿತ ಜೀವನ. ಅವರು ಸಜ್ಜನಿಕೆ ಅಂದರೆ ಏನೇ ಒಂದು ಫಸ್ಟ್ ನಮ್ಮ ಮನೆಗೆ ಒಂದು 10 ವರ್ಷ ಮುಂದೆ ಬಂದಿತ್ತು. ಬರುವಾಗ ಅವರು ಕುರ್ಚಿನಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿಲ್ಲ, ತುಂಬ ಒತ್ತಾಯ ಮಾಡಿದ ಮೇಲೆ ಕೂತ್ಕೊಂಡ್ರು. ಹಾಗೆ ಅವರು ಶಾಲೆಗೆ ಹೋದ್ರ ಹಾಗೆ ಏನಾದರೂ ನಾವೊಂದು 10 ಸಲ ಹೇಳಿದ ಮೇಲೆ ಅವರು ಕೂತ್ಕೊಂಡ್ರು. ಅಂಥ ವ್ಯಕ್ತಿತ್ವ ಅಂದರೆ ಯಾರಿಗಾದ್ರೂ ಒಂದು ಗೌರವ ಕೊಡುವಂಥ ಒಂದು ವ್ಯಕ್ತಿತ್ವ. ನಾನು ಅವರ ಶಾಲೆಗೆ ಒಂದು 5-6 ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ. ಆವಾಗ ಅವರು ನಮ್ಮನ್ನು ಸ್ವಾಗತಿಸ್ತಾರೆ. ಆದರೆ ಕಾರ್ಯಕ್ರಮ ಪ್ರಾರಂಭವಾಗುವ ಜನವೇ ಇಲ್ಲ. ಅವರು ಯಾವುದೇ ಒಂದು ಹೆಸರಿಗಾಗಲಿ, ಒಂದು ನಾಳೆ ನನ್ನ ಫೋಟೋವನ್ನು ಪೇಪರ್ನಲ್ಲಿ ಬರಬೇಕೆಂಬ ಇದೇ ಕನಸೇ ಇಲ್ಲ ಅವರಿಗೆ. ಅಂಥ ಒಂದು ಸರಳವಾದ ವ್ಯಕ್ತಿತ್ವ. ಮತ್ತೊಂದು ಸ್ವಾರ್ಥರಹಿತ ಜೀವನ ಅಂದರೆ ಅವರಿಗೆ ಪ್ರಶಸ್ತಿಯಲ್ಲಿ ತುಂಬ ಹಣ ಬಂದಿತ್ತು. ಆದರೆ ಅದನ್ನು ಅವರ ಸ್ವಂತ ಇದಕ್ಕೆ ಉಪಯೋಗಿಸದೆ ಅದನ್ನು ಪೂರ್ತಿಯಾಗಿ ಶಾಲೆ ಕೊಟ್ಟಿದ್ದಾರೆ. ಅದೊಂದು ಅವರದ್ದು ಒಂದು ಉತ್ತಮ ಗುಣ. ಮೊನ್ನೆ ಅವರಿಗೆ ಪದ್ಮಶ್ರೀ ಬರುವಾಗ ನಾನು ನನ್ನ ವಾಟ್ಸಪ್ ಸ್ಟೇಟಸನ್ನು ನೋಡಿದೆ. ಒಂದು 300-400 ಜನ ಅವರ ಫೋಟೋ ಹಾಕಿ ಶುಭಾಶಯ ಕೊಡಿತು. ನನಗೆ ತುಂಬ ಆಶ್ಚರ್ಯ ಆಯಿತು. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಸಾಧನೆಯಿಂದ ಜಾತಿ, ಧರ್ಮ ಇದನ್ನೆಲ್ಲ ಮೀರಿ ಬೆಳೆಯಬಹುದೆಂಬುದಕ್ಕೆ ಅವರೊಂದು ಉದಾಹರಣೆ. ಅವರಿಗೆ ಪರಮಾತ್ಮನ ಉತ್ತರ ಆಕರ್ಷಿಸಲಿ, ಅವರ ಯಶಸ್ಸಿಗಾಗಿ ಹಾರೈಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಈ ಕಾರ್ಯಕ್ರಮದ ಅತಿಥಿಯಲ್ಲಿ ಮಾತಾಡುವಂತಹ ಸಭೆಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ನಾವು ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಇವನ್ನೆಲ್ಲ ಕಾರ್ಯಕ್ರಮಗಳ ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಡ್ಲಿಕ್ಕಾಗಿ ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದರು ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಷಾ ಮೇಡಮ್ ಅವರು ಮಾತಾಡಬೇಕಿತ್ತು. ಅವರು ಸ್ವಾಗತ ಕೂಡ ಮಾಡಲಿಲ್ಲ, ಮತ್ತೆ ಮಾತಾಡ್ತಾರೆ ಅಂತ ಹೇಳಿದ್ರು. ಆದರೆ ಈಗ ಸಮಯದ ಅಭಾವ ಇರುವುದರಿಂದ ಮೇಡಮ್ಗೆ ಜೋರಾದ ಚಪ್ಪಾಳೆ. ನಮ್ಮ 4 ಶಾಲೆಯವರೆಗೂ ನಮ್ಮನ್ನು ಅಭಿನಂದಿಸಿದ್ದಾರೆ ಮೇಡಮ್. ತಾವು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀವಿ. ಈಗ ಕೊನೆಯದಾಗಿ ಅಧ್ಯಕ್ಷರ ಮಾತುಗಳಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಗ್ರಾಮದ ಪ್ರಥಮ ಪ್ರಜೆ ಫಿರೋಜ್ ಮಲಾರ್ ಅವರಿಂದ ಈಗ ಅಧ್ಯಕ್ಷರಿಗೆ 2 ಮಾತುಗಳು. ಸನ್ಮಾನದ ಈ ಒಂದು ವೇದಿಕೆಯಲ್ಲಿದ್ದಂಥ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ವಿಧಾನದ ಹಾಜಪುರವರೇ ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರ IB ಹುಸೇನ್ ರವರೇ, ಸುನೀತಾ ರವರೇ ಹಾಗೂ ಗುರುವಪ್ಪ ಬಾಲಗುಡಿ ಅವರೇ, ತ್ಯಾಗಂ ಸರ್ ಅವರೇ ಹಾಗೂ ಶಿಕ್ಷಣ ಅಧಿಕಾರಿಯಾದ ಪ್ರಶಾಂತ್ ಸರ್, ಶಾಲೆಯ ಬೆಂಗಳೂರು ಶಾಲೆ SDMC ಅಧ್ಯಕ್ಷ ಅಂತ ಇಬ್ರಾಹಿಂ ಅವರು, NS ಕರೀಮರವರು, ಬೆಂಗಳೂರು ಶಾಲೆಯ ದೈಹಿಕ ಶಿಕ್ಷಕರಾದ
ಪೊಲೀಸ್ ಶಾಲೆಯ ದೈಹಿಕ ಶಿಕ್ಷಕ ಮೋಹನ್ ಸರ್. ಅದು ಮತ್ತೆ ಕೊಡುವಂತ ಅದು ಕೊಟ್ಟರೆ ಮಾತಾಡಲಿಕ್ಕೆ ನಿಮಗೆ ಕೇಳುವುದಿಲ್ಲ. ಇನ್ನೇನು 5 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಈಗ ಕಾರ್ಯಕ್ರಮವೆಲ್ಲ ನೀವು ಕೂಡ ಮಕ್ಕಳು ಈಗ 1.5 ಗಂಟೆಯಿಂದ ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡಿದ್ದಾರೆ. ನೀವು ಭಾವಿಸಬೇಕು, ನಾವೆಲ್ಲ ನೋಡುವ ಹಾಗೆ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಶಾಲೆ ಕಟ್ಟುವುದನ್ನು ನೋಡಿದ್ದೀರಿ ಅಲ್ವಾ? ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಅಥವಾ ಶ್ರೀಮಂತರು ವಿದ್ಯೆಯನ್ನು ಕಲಿತ ನಂತರ ಶಾಲೆ ಕಟ್ಟುವುದನ್ನೆಲ್ಲ ನೋಡಿದ್ದೀರಿ. ಆದರೆ ಒಬ್ಬ ಕಿತ್ತಳೆ ವ್ಯಾಪಾರಿ ಕಿತ್ತಳೆಯನ್ನು ವ್ಯಾಪಾರ ಮಾಡಿ ಬದುಕುವಂತಹ ಒಬ್ಬ ವ್ಯಕ್ತಿ ಶಾಲೆಯನ್ನು ಕಟ್ಟಿದ್ದನ್ನು ಕಂಡಿದ್ದೀರಲ್ವಾ? ಎಲ್ಲಿ ಕಂಡಿದ್ದೀರಾ? ಆ ಒಂದು ಹೆಸರು ಹೇಳುವಾಗ ಖಂಡಿತವಾಗಿಯೂ ಕೂಡ ಇವತ್ತಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೂಡ ಆಗದಂತಹ ಕೆಲಸ ಒಬ್ಬ ಕಿತ್ತಳೆ ವ್ಯಾಪಾರ ಮಾಡಿದಂಥ ಒಬ್ಬ ಬಡಪಾಯಿ ವ್ಯಕ್ತಿ ಅದು ಅಷ್ಟು ಅಲ್ಲದಿದ್ರು ಕೂಡ ಅಕ್ಷರ ಕಲಿದಂತ ಅವರು ಯಾವುದೇ ಶಾಲೆಗೆ ಹೋಗದಿದ್ರು ಕೂಡ ಶಾಲೆಯ ಬಗ್ಗೆ ಕನಸು ಕಂಡದ್ದು ಖಂಡಿತವಾಗಿ ಕೂಡ ಅದರಲ್ಲೂ ವಿಪರ್ಯಾಸ ಅಂತ ಹೇಳಿದ್ರೆ ವಿದ್ಯೆ ಇಲ್ಲದೆ ಕೂಡ ಮತ್ತೊಬ್ಬರಿಗೆ ವಿದ್ಯೆ ಕೊಡಬೇಕಂತ ಹೇಳಿ ಆ ಮನದಾಳದ ಆಸೆ ಇಟ್ಕೊಂಡು ಎಲ್ಲರ ಬಳಿ ಹೋಗಿ ಕಾಡಿ ಬೇಡಿ ಈಗ ತಾನೇ VC ಅವರು ಹೇಳಿದಾಗೆ ಬಹಳಷ್ಟು ಮಂದಿ ಅವರಿಗೆ ಬೇಸರವಾಗುವಂತಹ ಮಾತುಗಳನ್ನು ಆಡಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಬಹಳಷ್ಟು ದೊಡ್ಡ ವ್ಯಕ್ತಿಗಳ ಆ ಒಂದು ಕಾಲು ಬುಡಕ್ಕೆ ಹೋಗುವಾಗ ಬಹಳಷ್ಟು ಮಂದಿ ಅವರಿಗೆ ಬೇಸರದ ಮಾತುಗಳನ್ನು ಹೇಳಿರ್ಬೋದು. ಅದನ್ನೆಲ್ಲ ನುಂಗಿಕೊಂಡು ಇವತ್ತಿನವರೆಗೂ ಕೂಡ ಆ ಬಿಸಿಲಲ್ಲಿ ಕಿತ್ತಳೆ ವ್ಯಾಪಾರ ಮಾಡಿ ಆ ಒಂದು ಶಾಲೆಯನ್ನು ಕಟ್ಟಿ ಇವತ್ತು ಇಷ್ಟು ದೊಡ್ಡ ಸ್ಥಾನಮಾನ ಗಳಿಸಲಿಕ್ಕೆ ಕಾರಣ ಆಗಿದ್ದೀರಾ. ಅದರೊಟ್ಟಿಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಅದನ್ನು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ನನಗೆ ಹೇಳಲೇಬೇಕು. ಒಂದು ಒಳ್ಳೆಯ ಮನಸ್ಥಿತಿಯನ್ನು ಗುರುತಿಸಬೇಕಾದ್ರೆ, ಒಂದು ಒಳ್ಳೆಯ ಸಾಧನೆ ಮಾಡಿದನ್ನು ಗುರುತಿಸಬೇಕಾದ್ರೆ ಅದು ಇನ್ನೊಂದು ಅಂಥದ್ದೇ ಒಳ್ಳೆಯ ಮನಸ್ಸಿಗೆ ಸಾಧ್ಯ ಹೊರತು ಇನ್ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಖಂಡಿತ ನನಗೆ ಹೇಳಲೇಬೇಕು. ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಪ್ರಥಮ ಮಾತು ಮಾಡಿದಂಥ ಒಬ್ಬ ಮಹಿಳೆ ಇದ್ರೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಉಷಾ ಮೇಡಮ್ ರವರು. ಖಂಡಿತವಾಗಿ ಕೂಡ ಒಳ್ಳೆಯದನ್ನು ಗುರುತಿಸಲಿಕ್ಕೆ ಒಳ್ಳೆಯ ಹೃದಯ ಇದ್ದವರಿಗೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಅದನ್ನು ಉದಾಹರಣೆ ನಮ್ಮ ಉಷಾ ಮೇಡಮ್ ರವರೊಟ್ಟಿಗೆ ಕೈ ಜೋಡಿಸಿದಂತ 3 ಶಾಲೆಯ ಮುಖ್ಯೋಪಾಧ್ಯಾಯ, ನಮ್ಮ ಇನೋಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಕುಳಿತಿದ್ದಾರೆ ಅಲ್ಲಿ. ಅವರು ಮತ್ತೆ ಬದ್ರಿನಗರ ಶಾಲೆಯವರು ಮತ್ತೆ ಗಾಡಿಗದ್ದೆ ಶಾಲೆ 3 ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಇವರೆಲ್ಲರೂ ಕೂಡ ಸೇರಿ, ಅದು ಕೂಡ ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅವರು ವ್ಯಾಪಾರ ಮಾಡಿದಂತ ಕಿತ್ತಳೆಯನ್ನು ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಜ್ಯೂಸ್ ಕೊಡ್ತಾರೆ ಅಥವಾ ಸ್ವೀಟ್ ಕೊಡ್ತಾರೆ. ಆದ್ರೆ ಇವತ್ತು ಅವರಿಗೆ ಗೊತ್ತಿಲ್ಲ ಪಾಪ, ಅವರ ಗಮನಕ್ಕೆ ನಾನು ಹೇಳ್ತಾ ಇದ್ದೇನೆ. ಅದೊಂದು ವಿಶೇಷತೆ ನೋಡಿ, ಅದು ಕೂಡ ಈ 4 ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿ ಅವರ ಆ ಒಂದು ಸನ್ಮಾನದ ಕಾರ್ಯಕ್ರಮದ ದಿವಸ ಆ ಒಂದು ಕಿತ್ತಲೆ ಎಲ್ಲರಿಗೆ ಕೊಡ್ಬೇಕಂತ ಹೇಳಿ ಒಂದು ತೀರ್ಮಾನಿಸಿ ಕಿತ್ತಲೆ ಕೊಟ್ಟದ್ದು ನಾನು ಮೊಟ್ಟ ಮೊದಲಿಗೆ ಆ 4 ಶಾಲೆಯ ಮುಖ್ಯೋಪಾಧ್ಯಾಯನಿ ಆ ಶಾಲೆಯ SDMC ಅಧ್ಯಕ್ಷರುಗಳು ಸರ್ವ ಸದಸ್ಯರುಗಳಿಗೆ ನಾನು ಇಡೀ ಗ್ರಾಮದ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ. ಅದರೊಟ್ಟಿಗೆ ಈಗ ತಾನೇ ನಮ್ಮ ಶಾಸಕರು ಹೇಳಿದ್ದಾರೆ, ಇಂಥವರನ್ನು ಈ ಒಂದು ವೇದಿಕೆಯಲ್ಲಿ ಅಭಿನಂದಿಸುವುದು. ಈಗ ನೀವು ನಾನಲ್ಲಿ ಒಂದು ಗೆಸ್ಟ್ ಬರುವಾಗ ಒಂದು ಹಾಲ್ ಇತ್ತಲ್ಲಿ, ಅವರಿಗೆ ಒಂದು ವೀಲ್ ಚೇರಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳುವಾಗ ಅವರು ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಆ ಚೇರಲ್ಲಿ ಕೂತ್ಕೊಳ್ಳಿಲ್ಲ. ನಾನು ಅವರ ಹತ್ತಿರ ಇದ್ದ ವೀಲ್ ಚೇರ್ ಪ್ಲಾಸ್ಟಿಕ್ ಚೇರಲ್ಲೇ ಕೂತ್ಕೊಳ್ತೇನೆ ಅಂತೇಳಿ ಹಠ ಇಟ್ಟು ಕೂತ್ಕೊಳ್ಳಿದ್ರು. ಇವತ್ತು ನಿಮಗೆ ಗೊತ್ತಿರಬೇಕು, ನಿಮ್ಮ ಕಣ್ಣ ಮುಂದೆ ನಿಂತಂತ ನಾನು ಕೂಡ ಪ್ರತಿಯೊಬ್ಬರು ಕೂಡ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಬೆಳೆಯಬೇಕಾದ್ರೆ ನನಗೊಂದು ಹೆಸರು ಸಿಗಬೇಕು ಅಥವಾ ನನ್ನ ಕಲ್ಲಲ್ಲಿ ಹೆಸರು ಬರೆಸಬೇಕಂತೆಲ್ಲ ಆಸೆ ಇರ್ತದೆ. ಆದರೆ ಅವರಿಗೆ ನಿಸ್ವಾರ್ಥ ಆ ಒಂದು ಮನೋಭಾವನೆ ಅವರನ್ನು ಇಷ್ಟು ದೊಡ್ಡ ಮಟ್ಟಿಗೆ ಅವರು ಹೇಳ್ತಾರೆ. ಈಗ ದೇಶದಲ್ಲಿ 24 ಮಂದಿಗೆ ಸಿಕ್ಕಿದಂತಹ ಪ್ರಶಸ್ತಿಯಲ್ಲಿ ಇವರು ಒಬ್ರು ಅಂತ ಹೇಳುದಾದ್ರೆ ನೀವು ಭಾವಿಸಬೇಕು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕತೆ ಅವರ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ. ಅವರಿಗೆ ಸಿಕ್ಕಿದಂತ ಅವರು ಪ್ರಶಸ್ತಿ ಸಿಕ್ಕಿದಂತಹ ಗೌರವಧನದ್ದು ಕೂಡ ಆ ಜಾಗಕ್ಕೆ ಕೊಟ್ಟು ಕ್ರಯ ತೆಗೆಯುವುದರ ಮುಖಾಂತರ ಇಡೀ ದೇಶಕ್ಕೇನೆ ಒಂದು ಮಾದರಿಯಾಗಿದ್ದಾರೆ. ಖಂಡಿತವಾಗಿ ಕೂಡ ಅವರೊಟ್ಟಿಗೆನೆ ಇದು ಕೂಡ ಇನ್ನೊಂದು ಸೌಹಾರ್ದತೆ ಅಂತ ಹೇಳ್ಬೋದು. ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿಯ ಅಭಿವೃದ್ಧಿ, ಅವರ ಹೆಸರು ಗಳಿಕೆಗೆ ಒಬ್ಬ ಬಹುಸಂಖ್ಯಾತ ಗುರುವಪ್ಪ ಎನ್ನುವರು ಬಾಲಪುಣ್ಯ ಗುರುವರ
ನನಗೆ ನಾಳೆ ಎಲ್ಲಿದ್ರೆ ನಾನು ನೋಡ್ಕೊಂಡು ಹೋಗ್ತೇನೆ ನಾಳೆ. ಆದರೂ ಕೂಡ ಅವರ ಆರೋಗ್ಯದ ಸ್ವಲ್ಪ ತೊಂದರೆಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇತ್ತು, ನಿನ್ನೆ ಮೊನ್ನೆ ಹೋಗುವಂತ ಒಂದು ಅವಕಾಶ ಇತ್ತು, ಆರೋಗ್ಯದ ಸ್ವಲ್ಪ ಇದಾಗಿದ್ದ ಹೋಗ್ಲಿಲ್ಲ. ಅದು ಕೂಡ ನಿಮ್ಮೆಲ್ಲರ ಗಮನದಲ್ಲಿ ಇರಬೇಕು. ಇಷ್ಟೆಲ್ಲ ಸಾಧನೆ ಮಾಡಿದ ವ್ಯಕ್ತಿಗೆ ವೈಯಕ್ತಿಕವಾಗಿ ನಾನು ಈ ವೇದಿಕೆಯಲ್ಲಿ ಹೇಳಬಾರ್ದು, ವೈಯಕ್ತಿಕವಾಗಿ ಹೇಳಲಾಗದಂತ ಕಷ್ಟ ಅವರ ಕುಟುಂಬದಲ್ಲಿ, ಅವರ ವೈಯಕ್ತಿಕವಾಗಿ ಅವರ ಮನಸ್ಸೊಳಗೆ ಅವನು ಅವಿಕೊಂಡಿಟ್ಟಂತಹ ಒಂದು ಕಷ್ಟ ಇದೆ. ನಾನು ಆ ವೇದಿಕೆಯಲ್ಲಿ ಕಷ್ಟ ಯಾವುದಂತ ಹೇಳುವುದಿಲ್ಲ. ಖಂಡಿತ ಇಲ್ಲಿ ಸರ್ವ ಧರ್ಮದವರು ಸೇರಿದ್ದೀರಾ, ನಾವೆಲ್ಲರೂ ಕೂಡ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಇವತ್ತೇ ಒಂದು ನಿರ್ಧಾರ ಮಾಡಬೇಕು, ನಾವೆಲ್ಲರೂ ಕೂಡ ಸರ್ವ ಧರ್ಮ ನಮ್ಮ ಧರ್ಮ ದೇವರಲ್ಲಿ ಪ್ರಾರ್ಥಿಸಬೇಕು. ಅವರ ಮನಸ್ಸಲ್ಲಿದ್ದಂತಹ ಕಷ್ಟ, ನೋವು, ಪ್ರತಿಯೊಬ್ಬರ ಮಕ್ಕಳಿಗೆ ಆ ನೋವಿಗೆ ಸ್ಪಂದಿಸಿ ಶಿಕ್ಷಣ ಕೊಟ್ಟಂತಹ ಆ ಒಂದು ಮಹಾ ವ್ಯಕ್ತಿಗೆ ನಾವೆಲ್ಲರೂ ಕೂಡ ಅವರ ಮನಸ್ಸಲ್ಲಿದ್ದಂತ ಆ ಒಂದು ಹೇಳಲಾಗದಂತ ಕಷ್ಟ ಅವರ ಕುಟುಂಬದಲ್ಲಿ ವೈಯಕ್ತಿಕವಾಗಿ ಇದ್ರೂ ಕೂಡ ನೀವು ಭಾವಿಸಬೇಕು. ನಾವೊಂದು ಸಣ್ಣ ತಲೆನೋವಿದ್ರೆ ಅಥವಾ ತಲೆಬಿಸಿದ್ರೆ ನಾವು ಬೇರೆ ಯಾವುದನ್ನು ಕೂಡ ಚಿಂತೆ ಮಾಡಲಿಕ್ಕೆ ಹೋಗುದಿಲ್ಲ. ಆದ್ರೆ ಅವರ ಸ್ವಂತ ವೈಯಕ್ತಿಕ ಕಷ್ಟ ಇದ್ರೂ ಕೂಡ ಇವತ್ತುವರೆಗೂ ಕೂಡ ಶಾಲೆ ಮತ್ತು ಸಮಾಜದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಅವರ ಪ್ರಾಮಾಣಿಕತೆ ಮನಸ್ಥಿತಿಯನ್ನು ನಾವು ಅರಿತುಕೊಂಡು ಇವತ್ತೆಲ್ಲರೂ ಕೂಡ ಇವತ್ತು ಸೇರಿದ್ದೀರಾ. ನಾವೆಲ್ಲರೂ ಕೂಡ ತಮ್ಮ ತಮ್ಮ ದೇವರಲ್ಲಿ ಸರ್ವ ಧರ್ಮದವರು ಕೂಡ ಸೇರಿದ್ದೀರಾ. ಅವರಿಗೆ ಸರ್ವ ಧರ್ಮದವರ ಆಶೀರ್ವಾದ ಕೂಡ ಇದೆ. ಎಲ್ಲರೂ ಕೂಡ ಅವರನ್ನು ಪ್ರೀತಿಸ್ತಾರೆ. ಒಂದು ಧರ್ಮ ಅಥವಾ ಎರಡು ಧರ್ಮವಲ್ಲ, ದೇಶದ ಎಲ್ಲರೂ ಕೂಡ ಅವರ ಬಗ್ಗೆ ಅಭಿಮಾನ ಇದೆ ಅವರಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸರ್ವ ಧರ್ಮದವರು ಕೂಡ ಇವತ್ತು ಸೇರಿದಂತ ಮಕ್ಕಳು ಇವತ್ತಾನೆ ಭಾಷಣದಲ್ಲಿ ಹೇಳಿದ್ದಾರೆ, ಮಕ್ಕಳಲ್ಲಿ ದೇವರನ್ನು ಕಾಣ್ತಾರೆ ಅಂತ ಹೇಳಿ. ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಆ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ನೀವೆಲ್ಲರೂ ಕೂಡ ಸೇರಿ ಆಜಾಪರವರ ಆ ವೈಯಕ್ತಿಕ ಕಷ್ಟಕ್ಕೆ ಸ್ಪಂದಿಸಬೇಕು. ಅವರ ಕಷ್ಟಕ್ಕೆ ಎಲ್ಲ ರೀತಿಯ ದೇವರ ಅನುಗ್ರಹವನ್ನು ಕೊಡ್ಲಿ ಅಂತ ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕಂತ ಹೇಳಿಕೊಂಡು ಆಜಾಪರವರ ಜೀವನ ನಮ್ಮೆಲ್ಲರಿಗೂ ಕೂಡ ಆ ಒಂದು ಮಾದರಿ ಆಗಲಿ. ಅವರ ಸರಳ ಸೌಜನ್ಯತೆ ನೀವು ನೋಡಿ, ಅವರ ಆ ಒಂದು ಬಟ್ಟೆಗೆ ಐರನ್ ಹಾಕುವ ಎಷ್ಟು ಬಡವನಾದ್ರೂ ಕೂಡ ಇಂಥ ಪ್ರಶಸ್ತಿ ಸಿಗುವಾಗ ಒಂದು ಸ್ವಲ್ಪ ಐರನ್ ಮಾಡುವಂತ ವ್ಯವಸ್ಥೆ ಮಾಡಬಹುದಿತ್ತು. ಆದ್ರೂ ಕೂಡ ಅದೇ ಬಟ್ಟೆ ಅದೇ ಲುಂಗಿಯಲ್ಲಿ ಬರುವಂತ ಆಜಾಪರವರನ್ನು ಖಂಡಿತ ನೀವೆಲ್ಲರೂ ಕೂಡ ಮಾದರಿ ಹಾಕಬೇಕು. ಒಬ್ಬ ದೊಡ್ಡ ಶ್ರೀಮಂತರಾದ್ರೆ ಅಥವಾ ದೊಡ್ಡ ಡಿಗ್ರಿ ತೆಗೆದ್ರೆ ಆ ಹೆಸರು ಗಳಿಕೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಇಂಥ ಗುಣನಡತೆಯನ್ನು ಬೆಳೆಸಿದ್ರೆ ಮಾತ್ರ ಈ ದೇಶದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಅಧ್ಯಕ್ಷೀಯ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಹಾಜಪ್ಪ. ಅಧ್ಯಕ್ಷೀಯ ಮಾತುಗಳಲ್ಲಿ ಬಹಳ ಉತ್ತಮವಾಗಿ ರಾಜ್ಯಪಾಲರನ್ನು ಗುಣಗಾನ ಮಾಡಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊನಜೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ರಾಜಪ್ಪ ಅವರ ಸಂಪರ್ಕ ಪಂಚಾಯತಿ ಅಧ್ಯಕ್ಷರು, ನಮ್ಮ ರಾಜಕೀಯದ ಗುರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೊಹಮ್ಮದ್ ಮೋನ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಅಧ್ಯಕ್ಷರು, ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು, ಎಲ್ಲ ಆತ್ಮೀಯರು. ಹುಟ್ಟುವಾಗ ಉಸಿರು, ಸಾಯುವಾಗ ಹೆಸರು ಹೇಳಿದಂತೆ ಆಜಪ್ಪ ಅವರಂತಹ ಒಂದು ಹೆಸರು ಕಳಿಸುವಂಥ ಛಲ ನಮ್ಮಲ್ಲಿ ಇರಬೇಕು. ಹಾಗೆ ಎಲ್ಲರಿಗೂ ನಮಗೆ ಆಜಪ್ಪ ಆಗಬೇಕನ್ನೋ ಆಸೆ ಎಲ್ಲ ವಿದ್ಯಾರ್ಥಿಗಳಿಗೂ, ನನಗೂ, ನಮ್ಮ ವೇದಿಕೆಯಲ್ಲಿ ಎಲ್ಲರಿಗೂ ಈಗ ಆಸೆ ಇದೆ, ನಾನೊಂದು ಆಜಪ್ಪ ಆಗಬೇಕಿತ್ತು ಅಂತ ಹೇಳಿ. ಆದರೆ ದೇವರ ಅವಕಾಶ ರಾಜಪ್ಪರಿಗೆ ಮಾತ್ರ ಕೊಡೋದು, ಎಲ್ಲರಿಗೂ ದೇವರು ಕೊಡೋದಿಲ್ಲ. ಆದರೆ ಛಲ, ಹಠ ನಮ್ಮಲ್ಲಿ ಇರಬೇಕು. ಖಂಡಿತವಾಗಿಯೂ ಗುರಿ ನಮ್ಮಲ್ಲಿದ್ದರೆ ದಡ ನಮಗೆ ಸೇರಿಕೆ ಆಗ್ತದೆ, ದಡ ಮುಟ್ಲಿಕ್ಕೆ ನಮಗೆ ಆಗ್ತದೆ. ವಿದ್ಯಾರ್ಥಿಗಳು ಪರಸ್ಪರ ಪ್ರೀತಿ, ವಿಶ್ವಾಸ, ಮೊದಲನೇದಾಗಿ ಗುರುವನ್ನು ಪ್ರೀತಿಸುವಂಥ ಮನೋಭಾವ ನಮ್ಮಲ್ಲಿ ಬರಬೇಕು. ಗುರುವನ್ನು ಪ್ರೀತಿಸಿದರೆ ಖಂಡಿತವಾಗಿ ನಾವು ಒಂದು ಸಮಾಜದಲ್ಲಿ ಒಂದು ನಮ್ಮಲ್ಲಿ ಸಮಾಜ ನಮ್ಮನ್ನು ಗುರುತಿಸಿದ್ದಾಗ್ತದೆ. ಆಜಪ್ಪ ಅವರು ಯಾವುದೇ ಅಕ್ಷರ ಗೊತ್ತಿಲ್ಲದ್ರೂ ಸಹ ಅವರೀಗ ಎಲ್ಲಿ ಹೋದರೆ ನಾಳೆ ದಿನ ದುಬೈಗೆ ಕಾರ್ಯಕ್ರಮ ಇದೆ, 28ಕ್ಕೆ ನಾವು ನೋಡಿದ ವಾಟ್ಸಪ್ಪಲ್ಲಿ ದುಬೈ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಯಾಕೆ ಅವರು ಮಾಡಿದೊಂದು ಅಕ್ಷರ ಏನು ಗೊತ್ತಿಲ್ಲದ್ರೆ ಸಹ ಒಂದು ಸ್ಕೂಲನ್ನು ಕಟ್ಟಿ ಗ್ರಾಮಾಂತರ ಪ್ರದೇಶದಲ್ಲಿ ಸ್ಕೂಲಿಗೆ ಪ್ರೋತ್ಸಾಹ ಮಾಡಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಅವರ ಹಾಗೆ ಕಲ್ಕಟ್ಟೆ ಇಲ್ಲಿ ಅರೇಕಳದಲ್ಲಿ ಹೈಸ್ಕೂಲ್ನ ಅಧ್ಯಕ್ಷರು ಹೇಗೆ ಅವರಿದ್ದಾರೆ, ಹಾಗೆ ಪಾವೂರ್ನ ಅಧ್ಯಕ್ಷರು ನಮ್ಮ ಮೋನಾಕ್ ಅವರಿದ್ದಾರೆ. ಮೋನಾಕ್ ಅವರು ಬೇಕಾದಷ್ಟು ಅಭಿವೃದ್ಧಿ ಇಲ್ಲಿ ಬೇಕಾದಷ್ಟು ಇಲ್ಲಿ ತಾಲೂಕಲ್ಲಿ ಏನು ಸಿಗ್ತದೆ, ನಮ್ಮ ಸಚಿವರಲ್ಲಿ ಕಾದರಲ್ಲಿ ಯಾವುದೆಲ್ಲ ಅನುದಾನ ಇದೆ ಎಲ್ಲ ಅನುದಾನವನ್ನು ಪಾವೂರಿಗೆ ತಂದು ಈ ಹೈಸ್ಕೂಲ್ಗೆ ತಂದು ಹಾಕಿದ್ದಾರೆ. ಆದರೆ ಆಜಪ್ಪರಂತ ಹೆಸರು ಅವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಆಜಪ್ಪ ಮೇಲೆ ಮಟ್ಟಕ್ಕೆ ಹೋಗಿ ಆಯಿತು,
ಇನ್ನು ಅವರಿಗೆ ಕೆಳಗೆ ಹೊಟ್ಟೆ ಇಳಿಸಲಿಕ್ಕೆ ಯಾರಿಗೂ ಸಾಧ್ಯ. ಅಂತ ಆಜಪ್ಪರು ಯಾರಾದರೂ ನಮ್ಮ ಈ ಗ್ರಾಮದಲ್ಲಿ ಒಬ್ಬರಾದರೂ ಆಜಪ್ಪ ಆಗಬೇಕು. ನೀವು ಆಜಪ್ಪ ಆಗಬೇಕಾದ್ರೆ ಏನು ಮಾಡಬೇಕಂತಾರೆ, ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರಲ್ಲಿ ಇರಬೇಕು. ನಮ್ಮಲ್ಲಿ ಜಾತಿ ಮತ ಧರ್ಮ ಯಾವುದನ್ನು ನಾವು ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಆಜಪ್ಪವರ ಈ ಮಟ್ಟಕ್ಕೆ ಬರಲಿಕ್ಕೆ ನಮ್ಮ ಬಹಳ ಪುಣ್ಯ ಗುರುವಪ್ಪವರ ಕಾರಣ. ಅವರನ್ನು ಗುರುತಿಸುವುದು ನಮ್ಮ ಗುರುವಪ್ಪವರು. ಅವರು ಬಹುಸಂಖ್ಯಾತ ಸೇರಿದ್ರೆ ಸಹ ಅವರನ್ನು ಗುರುತಿಸುವುದು ಯಾಕೆ ಗುರುತಿಸಿದ ಅವರ ಸ್ವಭಾವ, ಅವರು ಯಾವ ವೇದಿಕೆಯಲ್ಲಿ ಹೋದರೂ ಅವರ ಸ್ವಭಾವ ಹೀಗೆ ಇರ್ತದೆ. ಅದನ್ನು ನೋಡಿ ಜನರಿಗೆಲ್ಲರಿಗೂ ಸಮಾಧಾನ ಆಗ್ತದೆ. ಹಾಗೆ ನಮ್ಮನ್ನು ನೋಡಿ 10 ಜನರು ನಮ್ಮನ್ನು ನೋಡುವಾಗ ಅವರಿಗೊಂದು ಸಮಾಧಾನ ಆಗಬೇಕು. ಸಮಾಜದಲ್ಲಿ ನಾವು ಬದುಕುವಾಗ 10 ಜನರಿಗೆ ನಾವು ಏನಾದರೂ ಒಂದು ಸಹಾಯ ಮಾಡುವಂತಾಗಬೇಕು. ಅದು ಪ್ರತಿ ಯಾವುದಾದ್ರೂ ಒಂದು ನಾವು ಸಹಾಯ ಮಾಡಿದರೆ ಖಂಡಿತ ಸಮಾಜ ನಮ್ಮನ್ನು ಗುರುತಿಸುವಂತ ಹೇಳುತ್ತಾ ನಾವು ಎಲ್ಲರೂ ಆಜಪ್ಪನಂತ ಗುಣವನ್ನು ನಾವು ನಮ್ಮ ಮೈಯಲ್ಲಿ ನಮ್ಮ ಗುಣದಲ್ಲಿ ನಾವು ಅವಳನ್ನು ಬರುವಂತ ಹೇಳುತ್ತಾ ಈ ಅವಕಾಶ ಮುಗಿಸ್ತಾ ಒಂದರಂತ ಮುಗಿಸ್ತೇನೆ. ಜೈ ಜೈ ಕನ್ನಡ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗ ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮಲದಾಳ ಶಾಲೆಯ ಶಿಕ್ಷಕರು, ತಾಲೂಕಿನ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಾಧಾಕೃಷ್ಣ ಸರ್ ಇವರಿಂದ ವಂದನಾರ್ಪಣೆ. ಆಜಬರ ಪದ್ಮಶ್ರೀ ಪುರಸ್ಕೃತ ಆಜಬರ ಸನ್ಮಾನ ಸಮಾರಂಭದ ಈ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಈ ಸಮಾರಂಭಕ್ಕೆ ನಮ್ಮ ಮೇಲೆ ವಿಶ್ವಾಸವಿಟ್ಟು ಬಂದು ನಮ್ಮಿಂದ ಕಿರು ಕಾಣಿಕೆಯನ್ನು ಸ್ವೀಕರಿಸಿ ನಮಗೆಲ್ಲರಿಗೂ, ನಮ್ಮ ಮಕ್ಕಳಿಗೆ, ಮುಖ್ಯವಾಗಿ ಮಕ್ಕಳಿಗೆ ಮುಂದಿನ ದಾರಿಗೆ ಒಂದು ಪೂರಕವಾದಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಾಜರಿದ್ದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಿದಂತಹ ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರಿಗೆ ಈ ಗ್ರಾಮದ 4 ಶಾಲೆಯವರ ವತಿಯಿಂದ ಮನದಾಳದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಯುತ ಮೊಹಮ್ಮದ್ ಮೋನು ಅವರಿಗೆ ಕೂಡ ನಮ್ಮೆಲ್ಲರ ವತಿಯಿಂದ ಮನದಾಳದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಗ್ರಾಮದ ಪ್ರಥಮ ಪ್ರಜೆಯಾದಂಥ ಶ್ರೀಯುತ ಫಿರೋಜ್ ಮೊಲಾರ್ ಅವರಿಗೆ ನಮ್ಮ ಗ್ರಾಮದ ಎಲ್ಲ ಶಾಲೆ ವತಿಯಿಂದ ಗೌರವದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅಂತೆಯೇ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದಂತಹ ಶ್ರೀಯುತ ಶಂಕರಾನಂದ ಇನವಳ್ಳಿ ಅವರಿಗೆ ಕೂಡ ನಮ್ಮೆಲ್ಲರ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈಗ ಆಗಮಿಸಿ 2 ಹಿತ ನುಡಿಗಳನ್ನು ಹೇಳಿದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ NS ಕರೀಂ ಅವರಿಗೆ ಕೂಡ ನಮ್ಮೆಲ್ಲರ ವತಿಯಿಂದ ಮನದಾಳದ ಧನ್ಯವಾದ ಸಮರ್ಪಿಸ್ತಾ ಇದ್ದೀನಿ. ಹಾಗೆ ವೇದಿಕೆಯಲ್ಲಿರುವಂಥ ಹುಸೇನ್ ಅವರಿದ್ದಾರೆ, ಅವರಿಗೆ ಕೂಡ ನಮ್ಮ ಶಾಲೆಯ ವತಿಯಿಂದ ಆದರದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಸುನೀತಾ ಲೋಬ ಅವರಿದ್ದಾರೆ, ಅವರಿಗೆ ಕೂಡ ನಮ್ಮೆಲ್ಲರ ವತಿಯಿಂದ ಧನ್ಯವಾದ ಸಮರ್ಪಿಸ್ತಾ ಇದ್ದೀನಿ. ಅಂತೆ ನಮ್ಮಿಂದ ಪುರಸ್ಕಾರವನ್ನು ಅಥವಾ ನಮ್ಮಿಂದ ಕಿರು ಕಾಣಿಕೆಯನ್ನು ಸ್ವೀಕರಿಸಿದಂತಹ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದಂತಹ ನಮ್ಮ ಶ್ರೀಯುತ ಹರೇಕಳದ ತ್ಯಾಗಂ ಮಾಸ್ಟ್ರು ಹಾಗೂ ಇಲ್ಲಿಯ ಮಲ್ಲೇಶಪ್ಪ ಇವರು, ಇವರಿಬ್ಬರಿಗೂ ಕೂಡ ನಮ್ಮ 4 ಶಾಲೆಗಳ ವತಿಯಿಂದ ಆದರದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಆದರದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ವೇದಿಕೆಯಲ್ಲಿರುವ ಈ ಶಾಲೆಯವರು ಸತತ ಪ್ರಯತ್ನದಿಂದ ಈ ಕಾರ್ಯಕ್ರಮದ ಯಶಸ್ವಿಗೆ ರೂವಾರಿಗರವರು ಅವರಿಗೆ